ನಮಸ್ಕಾರ. ಲೋಕಲ್ ಕದನ ಶುರು ಆಗಿದೆ. ಆಗಸ್ಟ್ 31ರಂದು ಜಿಲ್ಲೆಯಾದ್ಯಂತ ಸ್ಥಳೀಯಾಡಳಿತ ಚುನಾವಣೆ ನಡೆಯಲಿಕ್ಕಿದೆ. ಈ ಸಂದರ್ಭದಲ್ಲಿ ಫಾರ್ ನ್ಯೂಸ್ ವಿವಿಧ ಸ್ಥಳೀಯಾಡಳಿತ ಸಂಸ್ಥೆಗಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ವಿವಿಧ ಪಕ್ಷಗಳ ಜೊತೆಗೆ ಈ ಒಂದು ಸಂವಾದ ಚರ್ಚೆಯನ್ನು ಇಟ್ಟುಕೊಂಡಿರುವಂಥದ್ದು. ಇವತ್ತು ಮೊದಲನೆಯದಾಗಿ ಮಂಗಳೂರು ತಾಲೂಕಿನ ಉಳ್ಳಾಲ ನಗರಸಭೆಗೆ ಸಂಬಂಧಪಟ್ಟ ಹಾಗೆ ಲೋಕಲ್ ಕದನದಲ್ಲಿ ಏನೇನು ನಡೀತಾ ಇದೆ, ಯಾರು ಯಾವ ಪಕ್ಷಗಳು ಇಲ್ಲಿ ಸ್ಪರ್ಧೆಯನ್ನು ಮಾಡ್ತಾ ಇದೆ ಮತ್ತು ರಾಜಕೀಯವಾದಂಥ ಸ್ಥಳೀಯಾಡಳಿತಕ್ಕೆ ಸಂಬಂಧಪಟ್ಟಾಗೆ ಇಲ್ಲಿರುವಂಥ ಕುತೂಹಲಗಳು ಏನು ಅನ್ನೋದ್ರ ಬಗ್ಗೆಗೂ ಕೂಡ ನಾನು ಮಾಹಿತಿ ಕೊಡ್ತೇನೆ. ನಮ್ಮ ಜೊತೆ ಅತಿಥಿಗಳಿದ್ದಾರೆ. ಅದಕ್ಕಿಂತ ಮೊದಲು ಏನು ಯಾವ ರೀತಿಯಲ್ಲಿ ಉಳ್ಳಾಲ ನಗರಸಭೆಯಲ್ಲಿ ಚುನಾವಣೆ ಎದುರಿಸ್ತಾ ಇರುವಂಥದ್ದು ಅನ್ನೋದ್ರ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ನಿಮ್ಮ ಮುಂದೆ ಕೊಟ್ಟು ನಾನು ಮತ್ತೆ ಚರ್ಚೆಯನ್ನು ಆರಂಭ ಮಾಡ್ತೇನೆ. ಬಹಳ ಮುಖ್ಯವಾಗಿ ಉಳ್ಳಾಲ ಐತಿಹಾಸಿಕವಾದಂಥ ಒಂದು ತಾಣ ಕೂಡ ಹೌದು. ಅಂದರೆ ಒಂದೆಡೆಯಲ್ಲಿ ಉಳ್ಳಾಲ ಶ್ರೀ ಸೋಮನಾಥ ದೇವಸ್ಥಾನ, ಉಳ್ಳಾಲ ಸೈಯದ್ ಮದನಿ ದರ್ಗಾ, ಸಂತ ಸೆಬೆಸ್ಟಿಯನ್ ಚರ್ಚ್, ಜೈನ ಬಸದಿ, ವೀರರಾಣಿ ಅಬ್ಬಕ್ಕ, ಹೀಗೆ ಬಹಳಷ್ಟು ಐತಿಹ್ಯಗಳ ಜೊತೆ ಪ್ರವಾಸೋದ್ಯಮ, ಶೈಕ್ಷಣಿಕ ಹಾಗೂ ವ್ಯಾವಹಾರಿಕವಾಗಿ ಮುಂಚೂಣಿಯಲ್ಲಿ ಇರುವಂಥ ಸಾಮರಸ್ಯದ ಬೀಡು. ಇದು ಸಂತಸದ ವಿಚಾರವೆಂದರೆ ರಾಜ್ಯದಲ್ಲಿಯೇ ಕೋಮು ಸೂಕ್ಷ್ಮ ಪ್ರದೇಶ ಎಂಬ ಕಪ್ಪು ಚುಕ್ಕೆ ಇಲ್ಲಿಗೆ ಬಂದಿದ್ದನ್ನು ಇನ್ನೂ ಅಳಿಸುವಂಥ ಪ್ರಯತ್ನ ಯಶಸ್ವಿ ಆಗಿಲ್ಲ. ಅದೊಂದು ಬೇಸರ. ಇನ್ನು ಆಡಳಿತದ ದೃಷ್ಟಿಯಿಂದ ಉಳ್ಳಾಲ ನಗರಸಭೆ ಇಲ್ಲಿಗೆ ಸ್ವರ್ಣ ಕಲಶದಂತೆ. ಕೆರೋಸಿನ್ ಮುಕ್ತ ರಾಜ್ಯದ ಮೊದಲ ಹಾಗೂ ಸಚಿವ UT ಖಾದರ್ ಅವರಿಗೆ ಮಂಗಳೂರು ಕ್ಷೇತ್ರದಲ್ಲಿ ಅತಿ ಹೆಚ್ಚು ಮತದಾರರಿರುವಂಥ ಕ್ಷೇತ್ರವಾಗಿ ಗುರುತಿಸಿಕೊಂಡಿರುವ ಉಳ್ಳಾಲ ನಗರಸಭೆಗೆ ಕೆಲವೇ ದಿನಗಳಲ್ಲಿ ಚುನಾವಣೆ ನಡೆಯಲಿಕ್ಕಿದೆ. ಅಂದರೆ ಆಗಸ್ಟ್ 31ರಂದು ಚುನಾವಣೆ ನಡೆಯಲಿಕ್ಕಿದೆ. ಈ ಬಾರಿಯೂ ಕಾಂಗ್ರೆಸ್ ಆಡಳಿತದ ಕೈ ಹಿಡುವ ಎಲ್ಲ ಲಕ್ಷಣಗಳು ಕಂಡು ಬಂದಿದೆ ಅಂತ ಹೇಳಲಾಗ್ತಾ ಇದೆ. ಅಷ್ಟಕ್ಕೂ ನಗರಸಭೆ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳು ಕಾಂಗ್ರೆಸ್ ಪಕ್ಷದ ಅಭಿಮಾನಕ್ಕಿಂತಲೂ ಯುವಜನತೆ, ಯುವ ನಾಯಕ UT ಖಾದರ್ ಅಭಿಮಾನಿಗಳು 80% ಅಂತ ಹೇಳಲಾಗ್ತಾ ಇರುವಂಥದ್ದು. ಇಲ್ಲಿ ಇದು ಕಾಂಗ್ರೆಸ್ಗೆ ಪ್ಲಸ್. ಉಳ್ಳಾಲ ನಗರಸಭೆಗೆ ಪ್ರಥಮ ಬಾರಿಗೆ ಸೆಪ್ಟೆಂಬರ್ 31ರಂದು ಅಂದರೆ ಆಗಸ್ಟ್ 31ರಂದು ಚುನಾವಣೆ ನಡೆಯಲಿದ್ದು, ಎರಡು ರಾಷ್ಟ್ರೀಯ ಪಕ್ಷಗಳ ಜೊತೆ ಪ್ರಾದೇಶಿಕ ಪಕ್ಷವಾಗಿರುವಂಥ JDS ಪೈಪೋಟಿಗೆ ಇಳಿದಿದೆ. ಅಭ್ಯರ್ಥಿಗಳನ್ನು ಕಣಕ್ಕೆ ಇಳಿಸುವಲ್ಲಿ BJP ಹಾಗೂ JDS ಸಮಾನ ಹೆಜ್ಜೆ ಇಟ್ಟಿದೆ. ಕಳೆದ ಬಾರಿ ಉಳ್ಳಾಲ ನಗರಸಭೆಗೆ ನಡೆದಂಥ ಚುನಾವಣೆಯಲ್ಲಿ 27 ಸ್ಥಾನಗಳ ಪೈಕಿ ಕಾಂಗ್ರೆಸ್ 17 ಸ್ಥಾನಗಳನ್ನು ಗೆದ್ದುಕೊಳ್ಳುವ ಮೂಲಕ ಅಧಿಕಾರ ಹಿಡಿದಿತ್ತು. BJP 7, ಪಕ್ಷೇತರ 2 ಹಾಗೂ SDPI 1 ಸ್ಥಾನವನ್ನು ಪಡೆದುಕೊಂಡಿತ್ತು. ಈ ಬಾರಿ ನಗರಸಭೆಯಲ್ಲಿ 31 ಸ್ಥಾನಗಳು ಇರುವಂಥದ್ದು. ಅದರಲ್ಲಿ BJP 7, ಪಕ್ಷೇತರ 2 ಅಂತ ಇದ್ರೆ, ಪಕ್ಷೇತರ ಇತರರು ಒಟ್ಟು 10 ಇದ್ದಾರೆ. ಇಲ್ಲಿ ಈ ಬಾರಿ ನಗರಸಭೆಯಲ್ಲಿ 4 ವಾರ್ಡುಗಳು ಹೆಚ್ಚಾಗಿದೆ. ಆ 4 ವಾರ್ಡುಗಳು ಕಾಂಗ್ರೆಸ್ ಪ್ರಾಬಲ್ಯ ಇರುವ ಕ್ಷೇತ್ರಗಳೇ ಆಗಿದೆ ಅಂತ ಅನ್ನೋದು ಕಾಂಗ್ರೆಸ್ಗೆ ಒಂದು ಸ್ವಲ್ಪ ಸಂತಸ ತಂದಿರುವಂಥದ್ದು. ಈ ಕಡೆ ಮೀಸಲಾತಿಯತ್ತ ಗಮನ ಹರಿಸಿದ್ರು ಕೂಡ ಆಡಳಿತ ಪಕ್ಷ ಪರವಾಗಿ ಬ್ಯಾಟಿಂಗ್ ಮಾಡುವ ಅವಕಾಶ ಯಾವತ್ತೂ ಮಿಸ್ ಮಾಡಿಕೊಂಡಿಲ್ಲ ಎಂಬುವಂಥದ್ದು ಗಮನಾರ್ಹ. BJP ಕಳೆದ ಬಾರಿ ಗೆದ್ದಿರುವ ಕ್ಷೇತ್ರದಲ್ಲಿ ಹೆಚ್ಚಿನ ಕ್ಷೇತ್ರದಲ್ಲಿ ಮಹಿಳಾ ಮೀಸಲಾತಿ ಬಂದಿರುವುದರಿಂದ ಮಹಿಳೆಯರಿಗೆ ಹೆಚ್ಚಿನ ಸೀಟು ದಕ್ಕಿದೆ. ಕಳೆದ ಬಾರಿ ಗೆದ್ದಿರುವ ಸದಸ್ಯರ ಪೈಕಿ ಮಹಾಲಕ್ಷ್ಮಿ ಅವರನ್ನು ಹೊರತುಪಡಿಸಿ ಇತರ ಯಾವ ಮಾಜಿ ಕೌನ್ಸಿಲರ್ಗೂ ಸೀಟು ಸಿಕ್ಕಿಲ್ಲ. ಅವರ ವಾರ್ಡ್ ಬದಲಾಗಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ BJPಯಲ್ಲಿ ಮಂಗಳೂರು ವಿಧಾನಸಭಾ ಕ್ಷೇತ್ರದ ಚುನಾವಣೆಯ ಸಂದರ್ಭದಲ್ಲಿ ಇದ್ದ ಪಕ್ಷದ ಮುಖಂಡರ ನಡುವಿನ ಮುಸುಕಿನ ಗುದ್ದಾಟ, ಬಣ ರಾಜಕೀಯ ಕೆಲವು ಆಕಾಂಕ್ಷಿಗಳಿಗೆ ಹಾಗೂ ಅವರ ಸಂಬಂಧಿಕರಿಗೆ ಹಾಗೂ ಅವರ ಆಪ್ತರಿಗೂ ಸೀಟು ಸಿಗುವ ಅವಕಾಶ ತಪ್ಪಿಸಿದೆ ಅಂತ ಹೇಳಲಾಗ್ತಾ ಇರುವಂಥದ್ದು. ಹಲವು ಬಾರಿ ಸ್ಪರ್ಧಿಸಿದವರಿಗಿಂತ ಪಕ್ಷಕ್ಕಾಗಿ ದುಡಿದ ಎಲ್ಲ ಕಾರ್ಯಕರ್ತರು ಹಂತ ಹಂತವಾಗಿ ಸೀಟು ಸಿಗಲಿ ಎಂಬುದು ಕೆಲವು ನಾಯಕರ ಮಾತು. ಇದು ಕಾರ್ಯಕರ್ತರಿಗೂ ಕೂಡ ಖುಷಿ ಕೊಟ್ಟಿದೆ. ಕಳೆದ ಚುನಾವಣೆಯಲ್ಲಿ 27 ವಾರ್ಡ್ ಇತ್ತು, ಅದು 31 ಆಗಿದೆ. 31ಕ್ಕೆ ಏರಿದೆ. ಉಳ್ಳಾಲ ನಗರಸಭೆ ವ್ಯಾಪ್ತಿ ಒಡ್ಡತ್ತ ಎಲ್ಲರೂ ಕೂಡ ಗಮನ ಹರಿಸ್ತಾ ಇದ್ದಾರೆ. ಚುನಾವಣೆಗೆ ಒಂದಷ್ಟು ಕಣ ಈಗ ನಿರ್ಮಾಣ ಆಗ್ತಾ ಇರುವಂಥದ್ದು. ಈಗಾಗಲೇ BJP 31 ವಾರ್ಡ್ಗಳಲ್ಲೂ ಕೂಡ ಕಾಂಗ್ರೆಸ್ ಸ್ಪರ್ಧೆಯನ್ನು ನಡೆಸ್ತಾ ಇದೆ. BJP 24 ಕ್ಷೇತ್ರಗಳಲ್ಲಿ ಸ್ಪರ್ಧಿಸ್ತಾ ಇದೆ. JDS 21 ಕ್ಷೇತ್ರಗಳಲ್ಲಿ. ಇನ್ನು ಇತರ ಪಕ್ಷಗಳು 17, ಪಕ್ಷೇತರರು 10, 5 ವಾರ್ಡ್ಗಳು CPIM ಅಭ್ಯರ್ಥಿಗಳು. ಇನ್ನು SDPI ಪಕ್ಷದವರು ಇದ್ದಾರೆ, ಅವ್ರ ಹತ್ರ ಕೂಡ ಕೇಳ್ತೇನೆ ಅವರು ಎಷ್ಟು 7 ಸ್ಥಾನಗಳಲ್ಲಿ 9 ಸ್ಥಾನಗಳಲ್ಲಿ ಅವರು ಕೂಡ ಈ ಬಾರಿ ಚುನಾವಣೆಯಲ್ಲಿ ಸ್ಪರ್ಧಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು. ಓಕೆ, ಇವಿಷ್ಟು ಕೆಲವೊಂದು ನಮಗೆ ಸಿಕ್ಕಿರುವಂಥ ಮಾಹಿತಿಗಳು. ಇನ್ನು ಮುಂದೆ ಚರ್ಚೆ ನಾನು ಆರಂಭ ಮಾಡ್ತಾ ಇದ್ದೇನೆ. ನಮ್ಮ ಜೊತೆಗೆ ಸ್ಟುಡಿಯೋದಲ್ಲಿ JDS ಪಕ್ಷದಿಂದ ಬರಬೇಕಿತ್ತು, ಅವರು ಇನ್ನು ಬಂದಿಲ್ಲ, ಬಹುಶಃ ನಿರೀಕ್ಷೆಯಲ್ಲಿದ್ದೇವೆ. BJPಯಿಂದ ಮೋಹನ್ KR ಅವರು, ಉಳ್ಳಾಲ ಕ್ಷೇತ್ರ ಪ್ರಧಾನ ಕಾರ್ಯದರ್ಶಿಗಳು. ಕಾರ್ಯಕ್ರಮಕ್ಕೆ ಸ್ವಾಗತ ಮೋಹನ್ ಅವರೇ. ಇನ್ನು SDPI ಸಜಿಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು SDPI ಮುಖಂಡರು ಆದಂಥ ನಾಸೀರ್ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ನಾಸೀರ್ ಅವರು. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷದ ಬ್ಲಾಕ್ ಅಧ್ಯಕ್ಷರು ಸಂತೋಷ್ ಶೆಟ್ಟರು ಕೂಡ ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಬಹುಶಃ ಕಾವೇರಿ ಇರುವಂಥದ್ದು, ಚುನಾವಣಾ ಕಾವೇರಿಯ ಏರಿದೆಯಾ? ಸಂತೋಷ್ ಶೆಟ್ಟರು, ಹೇಗಿದೆ ಈಗ ಪರಿಸ್ಥಿತಿ? ಪರಿಸ್ಥಿತಿ ಈಗ ಒಟ್ಟು ನಾವು 31 ಕ್ಷೇತ್ರದಲ್ಲಿ ನಾವು ಸ್ಪರ್ಧೆಯನ್ನು ಮಾಡಿದ್ದೇವೆ.
ನಾವು ನಮ್ಮ ಒಂದು ಯು ಟಿ ಖಾದರ್ ಅವರ ಒಂದು ಸಾಧನೆ, ಆ ಒಂದು ಕ್ಷೇತ್ರದಲ್ಲಿ ಮಾಡಿದಂಥ ಒಂದು ಅಭಿವೃದ್ಧಿಯ ಕೆಲಸ, ಹಾಗೆ ನಾವು ಟೋಟಲ್ ಆಗಿ ನಾವೊಂದು 31ರಲ್ಲಿ ನಾವೊಂದು 23 ಸ್ಥಾನ ಖಂಡಿತವಾಗಿ ನಾವು ಗೆಲ್ಲುವ ಒಂದು ತುಂಬ ಭರವಸೆ ನಮಗೆ ಖಂಡಿತವಾಗಿ ಇದೆ. ಸೊ ಅಂತ ಹುಮ್ಮಸ್ಸಿನಲ್ಲಿ ಇದೆ, ಖಂಡಿತ ಇದೆ, ಅಂತ ವಾತಾವರಣ ಇದೆ ಅಂತ ನೀವು ಹೇಳ್ತಾ ಇದ್ದೀರಿ. ಓಕೆ, ಮೋಹನ್ ಅವರೇ. ಭಾರತೀಯ ಜನತಾ ಪಾರ್ಟಿಯ ಕಡೆಯಿಂದ 24 ಕಡೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೇವೆ. ಅದರಲ್ಲೂ ಒಂದು ಒಳ್ಳೆಯ ವಿಷಯ ಏನಂದ್ರೆ 5-6 ಮಂದಿ ಅಲ್ಪಸಂಖ್ಯಾತರು ನಮ್ಮ ಪರವಾಗಿ ನಾವು ಬಿ ಫಾರ್ಮ್ ಕೊಟ್ಟಿದ್ದೆ, ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ. ಈ ಬಾರಿ ಉಲ್ಲಾಲ ಜನ ಆ ರೀತಿ ನಗರ ಸ್ಥಳೀಯ ಚುನಾವಣೆ ಕಾರಣ ದಂಪತಿಗಳು ಸ್ಪರ್ಧಿಸ್ತಾ ಇದ್ದಾರೆ ಅಂತ ಅನ್ನುವಂಥದ್ದು ಮತ್ತೊಂದು ವಿಷಯ. ಹೌದೌದು, ಅದೊಂದು ವಿಷಯ. ಆದರೆ ಈ ಬಾರಿ ಚುನಾವಣೆಯಲ್ಲಿ ನಾವು ನಮಗೆ ಜನಪರ ಯಾಕೆ ಇದ್ದಾರೆ ಅಂತಂದ್ರೆ, ಇಷ್ಟು ಸತತ 30 ವರ್ಷಗಳಿಂದ ಕಾಂಗ್ರೆಸ್ ಆಡಳಿತ ಮಾಡ್ಕೊಂಡು ಬಂತು. ಇವತ್ತು ಆ ನಗರಸಭೆ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸಮಸ್ಯೆಗಳಿಗೆ ಜನ ರೋಸಿ ಹೋಗಿ ಈ ಬಾರಿ ನಮ್ಮ ಭಾಜಪದ ಪರ ಮತದಾರರು ನಿಂತ ಕಾರಣ ಈ ಬಾರಿ ಬಹುಮತ ನಮ್ಮ ಬಹುಮತ ಬರುವುದು ನಾವು ಖಂಡಿತವಾಗಿ ನಾವೇ ಆಡಳಿತ ಮಾಡೋದು ಅಂತ ಒಂದು ದೃಷ್ಟಿಕೋನ ನಮ್ಮದು. ಓಕೆ, ನಾಸೀರ್ ಅವರೇ. ನಮ್ಮದು 31ರಲ್ಲಿ 9 ಸ್ಥಾನವನ್ನು SDP ಈಗಾಗಲೇ ಸ್ಪರ್ಧೆಗೆ ನಿಂತಿದೆ. ನಾವು ಜನರಲ್ಲಿ ಅವರ ಕಷ್ಟಗಳಿಗೆ ಸ್ಪಂದಿಸುವಂಥ ನಿಟ್ಟಿನಲ್ಲಿ ನಾವು ಮುಂದೆ ಸಾಗ್ತಾ ಇದ್ದೇವೆ. ಈಗಾಗಲೇ ಉಲ್ಲಾಲ ನಗರಸಭೆಯ ಜನರು ನಮ್ಮ SDP ಬೇರೆ ಕಡೆ ಕಾರ್ಯಗಳನ್ನು ಅವರು ಕಂಡಿದ್ದಾರೆ. ಅವರಿಗೆ ನಮ್ಮ ಆಶೀರ್ವಾದ ಮಾಡುವಂಥ ಭರವಸೆ ಇದೆ. 9 ಸ್ಥಾನ ನಿಂತಿದ್ದೇವೆ, 9 ಸಹ ಗೆಲ್ಲುವಂಥ ಒಂದು ಅವಕಾಶವೂ ಇದೆ. ನಾವು ಅದನ್ನ ನಿರೀಕ್ಷೆಯಲ್ಲಿ ಸಹ ಇದ್ದೇವೆ. 9 ಸ್ಥಾನಗಳಲ್ಲಿ ಅಷ್ಟೇ ನಿಂತಿದ್ದೀರಿ, ಯಾಕೆ ಅಂತ ನಾವು ಅಲ್ಲಿಯ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ನಮಗೆ ಎಲ್ಲಿ ಅವಕಾಶ ಇದೆ, ಗೆಲ್ಲುವಂಥ ಅವಕಾಶ ಎಲ್ಲಿ ಇದೆ ಅಲ್ಲಿ ನಿಂತು ನಾವು ಗೆಲ್ಲುವಂಥ ನಿರೀಕ್ಷೆಯಲ್ಲಿ ಇದ್ದೇವೆ. ಆಡಳಿತ ಹಿಡಿದಿದ್ದು ತೊಂದರೆ ಇಲ್ಲ, ನಮ್ಮ ಅಭ್ಯರ್ಥಿಗಳು ಇರಬೇಕು, ನಮ್ಮ ಪ್ರತಿನಿಧಿಗಳು ಇರಬೇಕು. ಯಾಕಂದ್ರೆ ನಮಗೆ ಆಡಳಿತದ ಇದಕ್ಕಿಂತ ನಮ್ಮ ಪ್ರತಿನಿಧಿಗಳು ಇದ್ದಲ್ಲಿ ಅವಕಾಶ ಸಂದರ್ಭ ಬಂದಂತ ಸಂದರ್ಭದಲ್ಲಿ ಯಾರು ಆಡಳಿತ ನಡೆಸ್ತಾರೆ ಅವರಿಗೆ ನಾವು ಸವಾಲು ಹಾಕುವಂತ ರೀತಿಯಲ್ಲಿ ಸಹ ಇರಬೇಕೆಂಬ ಕಲ್ಪನೆಯಿಂದ ಇದ್ದೇವೆ. ಈಗ ನಾವು 9ಕ್ಕೆ ಇಟ್ಟಿದ್ದರೂ ಮುಂದಿನ ಚುನಾವಣೆಯಲ್ಲಿ ನಮ್ಮ ಹೆಜ್ಜೆ ಇನ್ನೂ ಹೆಚ್ಚಿಡುವಂತ ನಿರೀಕ್ಷೆಯಲ್ಲಿ ಸಹ ನಾವು ಇದ್ದೇವೆ. ಓಕೆ, ಸಂತೋಷ್ ಶೆಟ್ಟಿ, ಈ ಬಾರಿ SDP ಸ್ಪರ್ಧೆ ಮಾಡ್ತಾ ಇರುವಂತದ್ದು, ಮತ್ತೊಂದೆಡೆ JDS ಕೂಡ ಸ್ಪರ್ಧೆಗೆ ನಿಂತಿದೆ, ಇನ್ನೊಂದೆಡೆ CPM ನವರು ಕೂಡ ಇದ್ದಾರೆ, ಇನ್ನೊಂದೆಡೆ ಪಕ್ಷೇತರರು ಕೂಡ ಇದ್ದಾರೆ. ಸೊ ಎಲ್ಲ ಇದನ್ನು ನೋಡುವಾಗ ಕಾಂಗ್ರೆಸ್ಗೆ ಚಾನ್ಸ್ ಇದೆ ಅಂತ ಹೇಳ್ತೀರಾ? ಕಾಂಗ್ರೆಸ್ನ ಮತಗಳು ಕೂಡ ಇಲ್ಲಿ ಚಿತ್ರ ಆಗ್ಲಿಕ್ಕೆ ಸಾಧ್ಯ ಇಲ್ವಾ ಅಂತ? ಖಂಡಿತವಾಗಿಯೂ ಇದು ಪುರಸಭೆಯಾಗಿ ನಂತರ ನಗರ ಪಂಚಾಯತ್ ಆಗಿ ನಗರ ಸಭೆಯಾಗಿ ಇದೊಂದು ಮಾರ್ಪಟ್ಟಿತು. ಈ ಸಂದರ್ಭದಲ್ಲಿ ನಮ್ಮ ಅಲ್ಲಿಯ ಮೂಲ ಸೌಕರ್ಯಗಳು, ನಗರಸಭೆ ಮೂಲ ಸೌಕರ್ಯ, ಮುಖ್ಯ ರಸ್ತೆ ಇರ್ಬೋದು, ಒಳ ರಸ್ತೆ ಇರ್ಬೋದು, ಮತ್ತು ಒಳ ಚರಂಡಿ ವ್ಯವಸ್ಥೆ ಇರ್ಬೋದು, ಮತ್ತು ನೀರಿನ ವ್ಯವಸ್ಥೆ ಸೌಲಭ್ಯ, ಮತ್ತು ಇದು ನಮ್ಮ ಲೈಟ್, ಅದೆಲ್ಲ ಫುಲ್ಲು ಒಂದು ಮೂಲ ಸೌಕರ್ಯ ಮಾಡಿಕೊಟ್ಟಿದ್ದ ನಗರಸಭೆಯಾಗಿ ಒಂದು ಉತ್ತಮ ಅಭಿವೃದ್ಧಿಯನ್ನು ಕಂಡಿದೆ. ಮತ್ತು ಇನ್ನೊಂದು ಏನಂದರೆ ಇಡೀ ನಮ್ಮ ಆ ಕ್ಷೇತ್ರದಲ್ಲಿ UT ಖಾದರ್ ಅವರು ಆ ಕ್ಷೇತ್ರದಲ್ಲಿ ನಗರೋತ್ಥಾನ ಆ ಇದರಲ್ಲೂ ಸಹ ತುಂಬ ಅನುದಾನ ತಂದು ಆ ನಗರಸಭೆಯನ್ನು ಉತ್ತಮ ರೀತಿಯಲ್ಲಿ ಮಾದರಿ ನಗರ ಪಂಚಾಯತ್ ಆಗಿ ಮಾರ್ಪಟ್ಟಿದೆ. SDP ಅವರು ಸ್ವಲ್ಪ ಕಳೆದ ಬಾರಿ ಕೂಡ ತೀವ್ರ ಪೈಪೋಟಿಯನ್ನು ಕೊಟ್ಟಿದ್ರು. ಸೊ ಅದು ತುಂಬಾ ಅಲ್ಪಸಂಖ್ಯಾತ ಮತಗಳನ್ನು ಹೊಡಿಯುವಂಥ ಕೆಲಸ ಮಾಡೋದಿಲ್ವಾ? ನಮಗೆ ಅಷ್ಟೊಂದು ದೊಡ್ಡ ರೀತಿಯ ಪೆಟ್ಟು ಕೊಡುವುದಿಲ್ಲ ಅಂತ ನಮ್ಮ ಖಂಡಿತವಾಗಿ ನಮ್ಮ ಭಾವ. SDP ಉದ್ದೇಶ ಏನು? ಕಾಂಗ್ರೆಸ್ ಅನ್ನು ಸೋಲಿಸುವುದು, ಬಿಜೆಪಿ ಅಥವಾ SDP ಗೆಲ್ಲಬೇಕು ಅಂತ? ನಮಗೆ ಇನ್ನೊಬ್ಬರು ಸೋಲಿಸಬೇಕು ಅಂತ ಕಲ್ಪನೆ ನಮ್ಮಿಲ್ಲ. ನಾವು ಗೆಲ್ಲಬೇಕು, ನಮ್ಮನ್ನು ಜನ ಆಶೀರ್ವಾದ ಮಾಡಬೇಕು. ಯಾಕೆಂದ್ರೆ ಜನಗಳು ನಮ್ಮ ಹೋರಾಟವನ್ನು ನೋಡ್ತೇವೆ. ನಮ್ಮ ನಾವು ಆಕ್ಚುಲಿ ನಮ್ಮ SDP ಅವರು ಕಾಂಗ್ರೆಸ್ನ ಮತಗಳನ್ನು ಸೆಳೀತಾರೆ, ಅದು ಬಿಜೆಪಿಗೆ ಲಾಭ ಆಗ್ತದೆ, ಅದವರ ಕಲ್ಪನೆ. ನಮ್ಮ ರಾಜಕೀಯ ಪಕ್ಷ ನಮ್ದು ರಾಜಕೀಯ ಪಕ್ಷ ಅಲ್ಲ, ನಮ್ದು ಚಳವಳಿ. ಎಲ್ಲಿ ನೋವುಗಳಿದೆ ಅಲ್ಲಿ ಸ್ಪಂದಿಸುವಂಥದ್ದು, ಎಲ್ಲಿ ಸಮಸ್ಯೆಗಳಿದೆ ಅದಕ್ಕೆ ಪರಿಹಾರ ಕಂಡುಕೊಳ್ಳುವಂಥದ್ದು, ಇದು ನಮ್ಮ ಪಕ್ಷದ ತತ್ವ ಸಿದ್ಧಾಂತ. ನಾವು ಇನ್ನೊಬ್ಬರನ್ನ ಸೋಲಿಸಬೇಕು ಅಂತಲ್ಲ, ನಾವು ಗೆಲ್ಲಬೇಕು ಅಂತ ಕಲ್ಪನೆಯಲ್ಲಿ ನಾವು ನಿಂತಿದ್ದೇವೆ. ಮೋಹನ್ ಅವರೇ, ಯಾಕೆ ಉಳಿದ 6 ಕ್ಷೇತ್ರಗಳನ್ನು ಬಿಟ್ಟಿದ್ದಾರೆ, 24 ಕ್ಷೇತ್ರ ಮಾತ್ರ ಸ್ಪರ್ಧೆ ಮಾಡ್ತಾ ಇರುವುದು? ಯಾಕೆ 31 ಕ್ಷೇತ್ರವನ್ನು ಕೂಡ ತೆಗೆದುಕೊಂಡಿಲ್ಲ ಬಿಜೆಪಿ? ಕೆಲವು ತಾಂತ್ರಿಕ ಇದರಿಂದಾಗಿ ನಮಗೆ ಅಲ್ಲಿ ಸೂಕ್ತ ಅಭ್ಯರ್ಥಿ ಯಾವಾಗಲೂ ಚುನಾವಣೆಗೆ ಸ್ಪರ್ಧೆ ಮಾಡಬೇಕಾದ್ರೆ ನ್ಯಾಷನಲಿಸ್ಟ್ ಪಾರ್ಟಿಯಾಗಿ ಸೂಕ್ತ ಅಭ್ಯರ್ಥಿಗಳಿದ್ರೆ ಮಾತ್ರ ಅಲ್ಲಿ ಸ್ಪರ್ಧೆ ಮಾಡಬೇಕು ಅಂತ ನಮ್ಮೊಂದು ದೃಷ್ಟಿಕೋನ. ಕೆಲವೊಮ್ಮೆ ಆ ತಾಂತ್ರಿಕ ಕೊರತೆಯಿಂದಾಗಿ ಕೆಲವೊಂದು 6 ಕ್ಷೇತ್ರಗಳು ನಾವು ಅಭ್ಯರ್ಥಿ ಹಾಕಿಲ್ಲ, ಮತ್ಯಾವುದೇ ಕಾರಣಕ್ಕಲ್ಲ. ಆದರೆ ಕಾಂಗ್ರೆಸ್ಸಿನ 30 ವರ್ಷದಿಂದ ಸತತವಾಗಿ ಸ್ಥಳೀಯ ಆಡಳಿತದಲ್ಲಿ ಮಾಡಿದಂಥ ದುರಾಡಳಿತಕ್ಕೆ ಈ ಬಾರಿ ಉಲ್ಲಾಲದಲ್ಲಿ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಮತದಾರರು ನಿಂತಿದ್ದಾರೆ. ಯಾಕೆ ಹೇಳುವಾಗ ಸಮಸ್ಯೆಯ ಕೋಪವಾಗಿದೆ. ಇವತ್ತು ಸ್ಥಳೀಯ ನಗರಾಡಳಿತ ಅಂದರೆ ಉಲ್ಲಾಲ ನಗರಾಡಳಿತ ಅಂದರೆ ಭ್ರಷ್ಟಾಚಾರಕ್ಕೆ ಪೂರಕವಾದಂಥ ಒಂದು ಸ್ಥಳ.
ಮಧ್ಯವರ್ತಿಗಳಿಂದ ಕೂಡಿದಂಥ ಸ್ಥಳ. ಒಂದು ಕಡೆಯಿಂದ ಯಾಕೆ ಹೇಳ್ತಾ ಇದ್ದಾರೆ, 30 ವರ್ಷಗಳಿಂದ ಅವರು ಆಡಳಿತ ಮಾಡಿದ್ರು. ಒಂದು ಕಡೆಯಿಂದ ಮುಖ್ಯ ರಸ್ತೆಯನ್ನು ಮಾತ್ರ ಕಾಂಕ್ರೀಟ್ ಅಂತ ಮಾಡಿದ್ದಾರೆ ಅಂತ ಅವ್ರು ಹೇಳುದು. ಒಂದು ಕಡೆಯಿಂದ ಒಳ ರಸ್ತೆಯನ್ನು ಹೋಗಿ ನೋಡಬೇಕು. ಈ ಬಂಡಿಕೊಟ್ಟಿಯ ಹುಲಿಯ ಕಡೆ ನಾವು ಹೋದಾಗ ಅಲ್ಲಿಯ ಪರಿಸ್ಥಿತಿ ನಮ್ಗೆ ಗೊತ್ತಾಗ್ತದೆ. ಒಂದು ಮಳೆ ಬಂದಾಗ ಅಲ್ಲಿ ಸರಿಯಾಗಿ ಜನರು ನಡೆದುಕೊಂಡು ಹೋಗುವಂಥ ಸ್ಥಿತಿಯಲ್ಲಿ ಅಲ್ಲಿ ಇಲ್ಲ, ಮತ್ತು ಬೋಟಲ್ಲಿ ಹೋಗುವಂಥ ಸ್ಥಿತಿಯಲ್ಲಿ ಇರೋದು. ಅಂಥ ಪ್ಲೇಸಸ್ ಒಂದು ಅಲ್ಲ, ಕೆಲವು ಕಡೆ ಅಲ್ಲಿ ಇದೆ. ಆದರೆ ಇವತ್ತು ಮೂಲಭೂತ ಸೌಕರ್ಯವನ್ನು ಕೊಡಲಿಕ್ಕೆ ಕಾಂಗ್ರೆಸ್ ವಿಫಲವಾಗಿದೆ. ಒಂದು ಕಡೆಯಿಂದ ಒಂದು ಸುಸಜ್ಜಿತವಾದ ಒಂದು ಮಾರುಕಟ್ಟೆ ಕೂಡ ಇಲ್ಲ. ಒಂದು ಮೀನು ಮಾರುಕಟ್ಟೆ ಆ್ಯಕ್ಚುಲಿ ಅದು ಕರಾವಳಿ ಪ್ರದೇಶ ಆದ ಕಾರಣ ಅಲ್ಲಿ ಮೀನು ಮಾರುಕಟ್ಟೆ ಇದೆ. ಆದ್ರೆ ಅಲ್ಲಲ್ಲ, ನಾ ಹೇಳ್ತೇನೆ, ಹಾಗೆ ಹೇಳಲಿಕ್ಕೆ ಎಲ್ಲ ಕಡೆ ಮೀನು ಮಾರುಕಟ್ಟೆ ಇದೆ. ಒಂದು ಸುಸಜ್ಜಿತವಾದ ಮೀನು ಮಾರುಕಟ್ಟೆ ಇಲ್ಲ. ಜನರಿಗೆ ಹೋಗಿ ನಿಂತು ಅಲ್ಲಿ ಮೀನು ಪರ್ಚೇಸ್ ಮಾಡುವಂಥ ಒಂದು ಒಳ್ಳೆಯ ರೀತಿಯಲ್ಲಿ ಪರ್ಚೇಸ್ ಮಾಡುವಂಥ ಜಾಗ ಇಲ್ಲಿ ಕೂಡ ಇಲ್ಲ. ಅಲ್ಲಿಯ ತ್ಯಾಜ್ಯ ವಸ್ತುಗಳು, ತ್ಯಾಜ್ಯ ನೀರುಗಳು ಹೋಗುವ ಮುಖ್ಯ ರಸ್ತೆಗೆ ಬಂದು ನಿಲ್ತದೆ. ಇಂಥ ವಿಚಾರವನ್ನು ಹಲವು ಬಾರಿ ಆರೋಗ್ಯ ಕೇಂದ್ರಕ್ಕೆ ಅವರ ಹೆಲ್ತ್ ಆಫೀಸರ್ ಕಡೆಗೆ ಗಮನಕ್ಕೆ ತಂದರೂ ಕೂಡ ಅಲ್ಲಿ ಕೆಲಸ ಮಾಡೋರಿಲ್ಲ. ಬೇಡ, ತೊಕ್ಕೋಟು ಜಂಕ್ಷನ್ ಇರತಕ್ಕಂಥವರ ನಗರ ಉಳ್ಳಾಲನ ಸ್ಥಳೀಯಾಡಳಿತದ ಒಂದು ಕಟ್ಟಡ ಇದೆ. ಅಲ್ಲಿರತಕ್ಕಂಥ ನಮ್ಮ ಸಾರ್ವಜನಿಕ ಶೌಚಾಲಯಗಳನ್ನು ನೋಡಿದಾಗ ಗೊತ್ತಾಗ್ತದೆ. ಅಲ್ಲಿಯ ತ್ಯಾಜ್ಯ ವಸ್ತುಗಳು, ಅಲ್ಲಿಯ ನೀರುಗಳು ಬರೋದು ಮೇನ್ ರೋಡಿಗೆ. ಈ ಬಗ್ಗೆ ಕೂಡ ಹಲವು ಬಾರಿ ನಾವು ಅಲ್ಲಿಯ ಸ್ಥಳೀಯಾಡಳಿತದ ಗಮನಕ್ಕೆ ತಂದರೂ ಕೂಡ ಅದನ್ನು ಕೇಳುವಂಥ ಪ್ರಶ್ನೆ ಅಲ್ಲಿ ಇರುವುದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಲ್ಲಿ ಕಡೆ ಹೋದರೂ ಕೂಡ ಒಂದು ಸರಿಯಾದ ತ್ಯಾಜ್ಯ ವಸ್ತುಗಳನ್ನು ಸಂಗ್ರಹ ಮಾಡಿ ತ್ಯಾಜ್ಯ ಘಟಕ ಕೂಡ ವ್ಯವಸ್ಥೆ ಪ್ರಯತ್ನ ಪಡಲಿಲ್ಲ. ಅಂದ್ರೆ ಬಹಳ ಪೂರಕವಾಗಿ ಮೋಹನ್ ಅವರು ಹೇಳುವ ಹಾಗೆ ಸಾರ್ವಜನಿಕವಾಗಿ ಕೂಡ ಶುಚಿತ್ವದ ಕಡೆಗೆ ಉಳ್ಳಾಲ ನಗರಸಭೆ ಹೆಚ್ಚಾಗಿ ಗಮನ ಕೊಡ್ತಾ ಇರಲಿಲ್ಲ ಅಂತ ಅನ್ನುವಂಥದ್ದು ಈ ಹಿಂದೆ ಕಂಡು ಬಂದಿರುವಂತದ್ದು. ಹೌದಾ, ಒಪ್ಪಿಕೊಳ್ಳಿ? ಖಂಡಿತವಾಗಿ ನಾವು ಒಪ್ಪಿಕೊಳ್ಳುವುದಿಲ್ಲ. ಘಟಕ ತ್ಯಾಜ್ಯ ವಿಷಯದಲ್ಲಿ ಕೋಟೆಗಾರಿನಲ್ಲಿ ಈಗಾಗಲೇ ನಾವು ಸ್ಥಳವನ್ನು ಗುರುತಿಸಿಕೊಂಡಿದ್ದೇವೆ. ಇನ್ನೊಂದು ಹೇಳ್ತಾ ಇದ್ದಾರೆ ಇವರು ಸ್ವಚ್ಛತೆ ಅಂತ ಹೇಳ್ತಾರೆ. ಇದು ನಮ್ಮ ನಗರಸಭೆಗೆ ಕಪ್ಪು ಚುಕ್ಕಿ ಯಾವ್ದು ಗೊತ್ತೇ, ನಮ್ಮ ಫ್ಲೈಓವರ್ ತೊಗೊಟ್ಟಿದ್ದು 8 ವರ್ಷ ಆಯ್ತು. ಇವರಿಗೆ ಇನ್ನೊಂದು ಹೇಳ್ತೇನೆ, ಇವರು MP ಅವರು ನಲ್ಲಿಗೂ ಕಟೀಲ್ ಏನು ಮಾಡಿದ್ರು ಮಾತಾಡುವ ಅಭಿವೃದ್ಧಿ ವಿಷಯ ಅಲ್ಲ. ಇವರಿಗೆ ಒಂದು ಮಾತು ನೈತಿಕ ಹಕ್ಕಿದೆ. ನಮ್ಗೆ ಹಕ್ಕಿದೆ ಮಾತಾಡುದು. 30 ವರ್ಷ ನೀವು, ನಾವಲ್ಲ, 30 ವರ್ಷ ಆಡಳಿತ ಮಾಡಿದ ಕಾಂಗ್ರೆಸ್ ಅವರು 8 ವರ್ಷ ಆಯ್ತು. ಅಲ್ಲ, 8 ವರ್ಷ ಆಯ್ತು. ಅದಕ್ಕೆ ಉತ್ತರ ನಾನು ಕೊಡ್ತೇನೆ. ಕಪ್ಪು ಚುಕ್ಕೆ ಇದು. ನಾನು ಉತ್ತರ ಕೊಡ್ತೇನೆ. ನಗರಸಭೆಗೆ ಕಪ್ಪು ಚುಕ್ಕೆ ಇದು ಇವರದು. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಲೋಕಲ್ ಕದನದಲ್ಲಿ ಇವತ್ತು ನಾವು ಉಳ್ಳಾಲ ನಗರಸಭೆಗೆ ಏನು ಚುನಾವಣೆ ನಡೀತಾ ಇದೆ, ಅಲ್ಲಿನ ನಗರಸಭೆಗೆ ನಡೀತಾ ಇರುವಂಥದ್ದು ಆಗಸ್ಟ್ 30ಕ್ಕೆ ಚುನಾವಣೆ ನಡೀತದೆ. ಬಹಳ ಮುಖ್ಯವಾಗಿ ಇಲ್ಲಿ 31 ಅಭ್ಯರ್ಥಿಗಳು ಸ್ಪರ್ಧೆಯನ್ನು ಎದುರಿಸಲಿಕ್ಕಿದ್ದಾರೆ. ಪ್ರಮುಖ ಪಕ್ಷಗಳು 4 ಪಕ್ಷಗಳು ಸ್ಪರ್ಧೆಯನ್ನು ನಡೆಸ್ತಾ ಇರುವಂಥದ್ದು. ಕಾಂಗ್ರೆಸ್, ಬಿಜೆಪಿ, JDS, SDP ಮತ್ತು CPIM ಪಕ್ಷದ ಸದಸ್ಯರು ಪ್ರತ್ಯೇಕ ಈ ಬಾರಿ ಯಾರು ಕೂಡ ಮೈತ್ರಿ ಮಾಡಿಕೊಂಡಿಲ್ಲ ಅಂತ ಅನ್ನೋದು ಬಹಳ ವಿಶೇಷ. ಈಗಾಗಲೇ ನಾನು ಚರ್ಚೆ ಮಾಡ್ತಾ ಇದ್ದೇನೆ ಸಂತೋಷ್ ಶೆಟ್ಟಿ ಮೋಹನ್ ರೇ. ನೋಡಿ, ಇಲ್ಲಿ ಬಹಳ ಸ್ಪಷ್ಟವಾಗಿ ಶುಚಿತ್ವದ ಬಗೆಗೆ ಏನು ಮಾಡಲಾಗಿದೆ, ಏನು ಮಾಡಿಲ್ಲ ಅಂತ ಅನ್ನುವಂಥದ್ದು. ಓಕೆ, ನಾನು ಒಪ್ಪಿಕೊಳ್ತೇನೆ. ಇನ್ನು ತೊಕ್ಕೊಟ್ಟಿನಲ್ಲಿ ಇರುವಂಥ ಒಂದು ಸಮಸ್ಯೆ, ಅದು ಬೇರೆ ವೇದಿಕೆಯಲ್ಲಿ ನಾವು ಚರ್ಚೆ ಮಾಡಬಹುದಾಗಿದೆ ಅಂತ ಅನ್ನುವಂಥದ್ದು. ಒಂದು ಪ್ರಶ್ನೆ ಇರುವಂಥದ್ದು, ತ್ಯಾಜ್ಯ ನಿರ್ವಹಣೆಯಲ್ಲಿ ಆದಂಥ ತೊಂದರೆಗಳನ್ನು ಸರಿಯಾಗಿ ನೀಗಿಸಿದೆಯಾ ನಗರಸಭೆ ಅಂತ ನಾನು ನಿಮ್ಮ ಹತ್ರ ಕೇಳ್ತೇನೆ ಸಂತೋಷ್ ಶೆಟ್ಟರಿಗೆ. ಈಗ ನಾವು ಈಗಾಗಲೇ ನೀವು ಹೇಳಿದಾಗೆ ನಮಗೆ ಅದೊಂದು ಈ ಒಂದು ಫ್ಲೈಓವರ್ ಉಂಟು, ನಮಗೆ ಭಾರಿ ಉಪದ್ರ ಕೊಟ್ಟಿದೆ. ಅದು ಆ ಒಂದು ಶುಚಿತ್ವವನ್ನು, ಸೌಂದರ್ಯವನ್ನು ಕಾಪಾಡಲಿಕ್ಕೆ ನಮಗೆ ಆ ತೊಕ್ಕೊಟ್ಟಿನದ್ದು. ಮತ್ತು ಈಗಾಗಲೇ ಅವರು ಹೇಳಿದಾಗೆ ಆ ತ್ಯಾಜ್ಯ ಇದಕ್ಕೆ ನಮಗೆ ಅದು ನಮ್ಮ ಒಂದು ಯುಟಿ ಖಾದರ್ ಅವರ ಒಂದು ಇದುಂಟು. ಈ ಅದನ್ನೊಂದು ಉತ್ತಮ ರೀತಿಯಲ್ಲಿ ಅದನ್ನು ಈ ಒಂದು 20 ವರ್ಷದಿಂದ ನಾವು ಒಂದು ಜಾಗವನ್ನು ತ್ಯಾಜ್ಯದಕ್ಕೆ ಕೋಟೆಗಾರ್ ನಮ್ಮ ಪಟ್ಟಣ ಪಂಚಾಯತ್ ನಮ್ಮ ಆಡಳಿತದಲ್ಲಿ ನಿಮ್ಮ ಕಾಂಗ್ರೆಸ್ ಆಡಳಿತದಲ್ಲಿ ಅದು ಆದ ಕೂಡಲೇ ಅದು ನಮ್ಮ ಅದಕ್ಕೂ ಚರ್ಚೆಗೆ ಕಾರಣ ನೀವೇ. ಸೊ ಈ ಬಾರಿ ಅದನ್ನ ಆ ಒಂದು ಏನು ತ್ಯಾಜ್ಯ ನಿರ್ವಹಣೆ ಘಟಕ ಮಾಡುವಂತದ್ದನ್ನ ಪ್ರಮುಖವಾಗಿ ಅದನ್ನು ನಾವು ತೆಗೆದುಕೊಳ್ತೇವೆ. ಪ್ರಮುಖವಾಗಿ ತೆಗೆದುಕೊಂಡಿದೆ. ಅದು ನಮಗೆ ಒಂದು ಇದು ನಮಗೆ ದೊಡ್ಡ ಒಂದು ಇದು ನಮಗೆ. ನಾಸಿರ್ ಅವರೇ, ಏನ್ ಹೇಳ್ತೀರಿ? ಪ್ರಮುಖ ಸಮಸ್ಯೆಗಳು ಉಳ್ಳಾಲ ನಗರಸಭೆ ಎದುರಿಸ್ತಾ ಇರುವಂತದ್ದು ಯಾವುದು, ಯಾವುದರಲ್ಲಿ ವೈಫಲ್ಯತೆಯನ್ನು ಕಂಡಿದೆ? ಯಾವ ಪರಿಸ್ಥಿತಿ ಆಗಿದೆ ಅಂದ್ರೆ, 2 ಪಕ್ಷಗಳ ಈ ಕಚ್ಚಾಟದ ಮಧ್ಯೆ
ಜನರ ಸಮಸ್ಯೆ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಇದಾಗಿದೆ ಇವರ ಈ ಕಚ್ಚಾಟ. ಇವರು ಒಂದು ಭಾಗದಲ್ಲಿ ಶುಚಿತ್ವ ಅಂತ ಹೇಳ್ತಾರೆ, ಇನ್ನೊಂದು ಭಾಗದಲ್ಲಿ ಫ್ಲೈಓವರ್ ಅಂತ ಹೇಳ್ತಾರೆ, ಇನ್ನೊಂದು ಭಾಗದಲ್ಲಿ ಭ್ರಷ್ಟಾಚಾರ ಅಂತ ಹೇಳ್ತಾರೆ. ಇದ್ರ ಎಲ್ಲದರ ಮಧ್ಯೆ ಜನರ ನೋವನ್ನ ಯಾವ ಪಕ್ಷಗಳು ಅರ್ಥ ಮಾಡ್ಕೊಂಡಿಲ್ಲ. ಈಗ ಆಡಳಿತ ಪಕ್ಷವಾಗಿ ಕಾಂಗ್ರೆಸ್ ಇತ್ತು, ವಿರೋಧ ಪಕ್ಷವಾಗಿ ಬಿಜೆಪಿ ಇತ್ತು. ಇವರಿಗೆ ಅಲ್ಲಿ ಅವರ ನಗರಸಭೆ ಒಳಗೆ ಇವರು ಮೈತ್ರಿ ಮಾಡಿಕೊಂಡು ಸಮಾಜದ ಸಾರ್ವಜನಿಕರ ಮುಂದೆ ಅಲ್ಲ ಮೈತ್ರಿ ಮಾಡಿದ್ರೆ ಎಲ್ಲಿ ಅಂತ ಹೇಳಿ ನೀವು ಪ್ರೂವ್ ಮಾಡಿಕೊಡಿ. ಮೈತ್ರಿ ಮಾಡಿದ್ರೆ ಮೈತ್ರಿ ಮಾಡಿಕೊಂಡಿದ್ರೆ ಅಂತ ಹೇಗೆ ಮಾಡಿಕೊಂಡಿದ್ರೆ ಅದನ್ನ ಹೇಳಿ. ಈ ಭ್ರಷ್ಟಾಚಾರ, ಈ ತ್ಯಾಜ್ಯದ ಸಮಸ್ಯೆ ಇವ್ರು ಯಾರಿಗೆ ಕಾಣ್ತಾ ಇಲ್ಲ. ಈಗ ನೋಡಿ ನಮ್ಮ ವಿರೋಧ ಪಕ್ಷದ ನಾಯಕರಾಗಿ ನಾವು ಸಮರ್ಪಕ. ಮೋಹನ್ ರೈ ಒಂದು ಮಾತು, ಒಂದು ನಮ್ಮ ಕಾಂಗ್ರೆಸ್ ನಾಯಕರು ಒಂದು ಹೇಳಿದಂತಕ್ಕೊಂದು ಮಾತು ಹೇಳ್ತೇನೆ, ಫ್ಲೈಓವರ್ ಬಗ್ಗೆ. ಯಾಕಂದ್ರೆ ಉತ್ತರ ಕೊಡ್ಲೇಬೇಕು ಈ ಸಮಯದಲ್ಲಿ. ನೋಡಿ, ಫ್ಲೈಓವರ್ ಮಾಡಬೇಕಾದ್ರೆ, ರೋಡ್ ರಾಷ್ಟ್ರೀಯ ಹೆದ್ದಾರಿ ಅಗಲಕರ ಮಾಡಬೇಕಾದ್ರೆ ಅಲ್ಲಿ ಅಕ್ವಿಸೇಷನ್ ಲ್ಯಾಂಡ್ ಅನ್ನು ಎಕ್ವೈರ್ ಮಾಡಿ ಕೊಡುವಂತ ಕೆಲಸ ಮಾಡಬೇಕಾದ್ದು ರಾಜ್ಯ ಸರ್ಕಾರದ ಕಂದಾಯ ಇಲಾಖೆ. ಹೇಳ್ತೇನೆ ನಾನು ಅವ್ರು ಮಾತಾಡಿದ್ರೆ ಅವರ ಪ್ರಶ್ನೆಗೆ ಉತ್ತರ ಕೊಡುವುದು, ನಾನು ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಅಲ್ಲಿ ಕಂದಾಯ ಇಲಾಖೆ ಮಾಡುವಂತ ಕೆಲಸಕ್ಕೆ ಅಡ್ಡಿ ಬಂದದ್ದು ಯಾರು? ಶಾಸಕರು, ನಮ್ಮ ಸ್ಥಳೀಯ ಶಾಸಕರು ಬಂದಿದ್ದಾರೆ. ನಾನು ಹೇಳ್ತೇನೆ, ಬಿಲ್ಡಿಂಗ್ ಅಕ್ವಿಸೇಷನ್ಗೆ ಹೋದಾಗ ಅಲ್ಲಿಯ ಅಧಿಕಾರಿಗಳನ್ನ ನಿಲ್ಲಿಸಿದೆ ಯುಟಿ ಖಾದರ್ ಅವರು. ಹಾಗಾಗಿ ಡಿಲೇ ಆಯಿತು. ವಿಳಂಬವಾದಂತ ಕಾರಣದಿಂದಾಗಿ ಈಗ ಆ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ. ಏನು ಎಂಪಿ ಹೋಗಿ ಕೆಲಸ ಮಾಡ್ಬೇಕು ಅಲ್ಲಿ? ಎಂಪಿ ಮತ್ತೆ ಸುಳ್ಳು ಮಾಡಿದ್ರೆ ನಾವು ನಿಮ್ಮನ್ನು ಕೇಳಿದ್ರೆ ಸುಳ್ಳು ಅಂತ ಹೇಳ್ತೀವಿ. ಈಗ ಎಷ್ಟು ವರ್ಷಗಳ ಹಿಂದಿನ ಸಮಸ್ಯೆ ಹೇಳ್ತಾ ಇದ್ದೀವಿ. ನೋಡಿ, ಇಲ್ಲಿ ಇದೇ ಎಲ್ಲ ನಾನು ಅಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಕೋರ್ಟಿನಲ್ಲಿ ಇಷ್ಟು ಡಿಲೇ ಆಗಿ ಕಾರಣ ಅಲ್ಲಿ ನೋಡಿ ಬಿಲ್ಡಿಂಗ್ ಅಲ್ಲಿ ತೆಗಿಬೇಕು ಅಂತ ಸಂದರ್ಭದಲ್ಲಿ ಹಲವು ಬಾರಿ ಯುಟಿ ಖಾದರ್ ಅಡ್ಡ ಬಂದದ್ದು. ಅದರಿಂದಾಗಿ ಡಿಲೇ ಆಯಿತು. ಡಿಲೇ ಆದ ಕಾರಣ ಈ ಪರಿಸ್ಥಿತಿ ನಾವು ಬಂದಿದ್ದೇವೆ. ಸಮಯ ಹಾಳು ಮಾಡುತ್ತಿದ್ದಾರೆ. ಸಮಯ ನೀವು ಸುಳ್ಳು ಹೇಳಿದ್ರೆ ನಾನು ಸತ್ಯನೇ ಹೇಳೋದು. ಓಕೆ, ನಾನು ಅದನ್ನು ಒಂದು ವೇದಿಕೆಯಲ್ಲಿ ನಾವು ಚರ್ಚೆ ಮಾಡೋಣ. ಬಟ್ ಬಹುಶಃ ಇಡೀ ಉಳ್ಳಾಲ ನಗರಸಭೆಯಲ್ಲಿ ಈ ಬಾರಿ ನಮಗೆ ಕಾಡಿರುವಂಥದ್ದು ತ್ಯಾಜ್ಯ ನಿರ್ವಹಣೆಯಲ್ಲಿ ಆದಂಥ ಒಂದಷ್ಟು ತೊಂದರೆಗಳು, ಅದನ್ನು ಜನ ಎದುರಿಸಿರುವಂಥದ್ದು. ನಾನು ಹೇಳ್ತಾ ಇರುವಂತದ್ದು ವಿವಿಧ ಕಡೆಗಳಲ್ಲಿ ಜನ ಸಮಸ್ಯೆ ಅಲ್ಲ, ಯಾವುದು ತ್ಯಾಜ್ಯದುಂಟಲ್ಲ, ಇದು ಸಾರ್ವಜನಿಕರದ್ದು. ಅಗತ್ಯ ಇಲ್ಲ ಈ ವಿಷಯದಲ್ಲಿ. ಒಂದು ನಿಮಿಷ, ಮೊನ್ನೆಯಷ್ಟೇ ಆ ಉಳ್ಳಾಲ ಬೀಚ್ ಹತ್ರ ಪ್ರವಾಸೋದ್ಯಮದ ಒಂದು ತಾಣ ಆಗಬೇಕಾದಂತ ಜಾಗದಲ್ಲಿ ಜನ ಅಲ್ಲಿ ಇನ್ನೂ ಕೂಡ ಅದನ್ನ ಕ್ಲೀನ್ ಮಾಡ್ಲಿಕ್ಕೆ ಅಸಾಧ್ಯಕರವಾದಂತ ಪರಿಸ್ಥಿತಿ ಇದೆ. ಅದನ್ನ ಯಾಕೆ ನಗರಸಭೆಗೆ, ನಾನು ಹೇಳುವಂತದ್ದು ಜನಪ್ರತಿನಿಧಿಗಳು ಅಂತಲ್ಲ, ಅಧಿಕಾರಿಗಳನ್ನು ಕೆಲಸ ಮಾಡುವಂತ ರೀತಿಯಲ್ಲಿ ಯಾಕೆ ಆಗ್ಲಿಲ್ಲ ಅಂತ. ಅಲ್ಲಿ ಏನಾಗಿದೆ ಅಂದ್ರೆ ಸರ್, ಅಲ್ಲಿ ಟೋಟಲಿ ಆಗಿ ನಗರಸಭೆ ಭ್ರಷ್ಟಾಚಾರ ಆಗಿದೆ. ಎಲ್ಲದರಲ್ಲೂ ದುಡ್ಡಿನ ಈ ದುಡ್ಡಿನ ಯಾರಿಗೂ ಕಾಣುವುದಿಲ್ಲ ಅಥವಾ ಇನ್ನೊಂದು ಸಮಸ್ಯೆಗಳು ಕಾಣುವುದಿಲ್ಲ. ಯಾವ ಸಮಸ್ಯೆ ಯಾರಿಗೂ ಅಗತ್ಯ ಇಲ್ಲ. ಇನ್ನೊಂದು ಹೇಳ್ತಾ ಇದ್ದೇನೆ, ಇನ್ನೊಂದು ಹೇಳ್ತಾ ಅಲ್ಲಿ ಪ್ರತಿಪಕ್ಷವಾಗಿರುವಂತ ಪ್ರತಿಪಕ್ಷಕ್ಕೆ ಖಾಲಿ ವಿರೋಧ ಮಾಡಬಹುದು, ಅದನ್ನು ಕರೆಕ್ಟ್ ಕ್ಲಿಯರೆನ್ಸ್ ಮಾಡಿಕೊಡುವಂತ ಕಾಂಗ್ರೆಸ್ ನಾವು ಅವರ ಗಮನಕ್ಕೆ ತರಬಹುದು. ಭ್ರಷ್ಟಾಚಾರ ಅಂತ ಹೇಳ್ತಾರಲ್ಲ, ಇದು ರಾಜ್ಯದಲ್ಲಿ 3ನೇ ಸ್ಥಾನದಲ್ಲಿ, ನಗರಸಭೆ ನಮ್ಮ ಪಂಚಾಯತ್ ಬಾಯಿಯಲ್ಲಿ ಭ್ರಷ್ಟಾಚಾರ ಅಂತ. ಓಕೆ, ಸಂತೋಷ್ ಶೆಟ್ಟಿ, ಅಭಿವೃದ್ಧಿಗಳನ್ನು ಏನು ಅಂತ ಹೇಳ್ತೀರಿ? ಏನೆಲ್ಲ ಅಭಿವೃದ್ಧಿಗಳು ಅಂತ ಹೇಳ್ತೀರಿ? ಅಭಿವೃದ್ಧಿ ಅಂದ್ರೆ ನಮ್ದು ಹೇಳಿದ್ದೇನಲ್ಲ, ಮೊದಲು ನಮ್ದು ಮೂಲ ಇದು ನಮ್ದು ಮೇನ್ ಇದು ರೋಡ್ ನಮ್ದು, ಮತ್ತೆ ನೀರಿನ ವ್ಯವಸ್ಥೆ, ಒಂದು ಅಲ್ಲಿ ಒಂದು ಸೂಪರ್ ಸ್ಪೆಷಾಲಿಟಿ ಇದು ನಮ್ಮ ಹಾಸ್ಪಿಟಲ್, ಅದು ಎಲ್ಲ ಸಜ್ಜಾಗಿ ನಿಂತಿದೆ. ಮತ್ತೆ ಒಂದು 8 ಲಕ್ಷ ಈಗಾಗಲೇ ಮತ್ತೆ 25 ಕೋಟಿಯ ಒಂದು ನಗರೋತ್ಥಾನ ಅಡಿಯಲ್ಲಿ ಒಂದು ನಾವು ನೀಲನಕ್ಷೆಯನ್ನು ಮಾಡಿಕೊಂಡು ಒಂದು ಮಾದರಿ ಒಂದು ನಗರಸಭೆಯಾಗಿ ಮಾಡುವ ಒಂದು ಎಲ್ಲ ನಾವು ಒಂದು ಕಾರ್ಯಕ್ರಮ ಯುಟಿ ಖಾದರ್ ಅವರು ತೆಗೆದುಕೊಂಡಿದ್ದಾರೆ. ಅಲ್ಲಿ ವ್ಯವಸ್ಥೆ ನೀಲನಕ್ಷೆಯನ್ನು ಮಾಡಿಕೊಂಡು 20 ಈಗಲೇ ಮೀಸಲಿಸಿ ಇಟ್ಟಿದ್ದೇವೆ. 25 ಕೋಟಿ 25 ಕೋಟಿಯನ್ನು ಈಗಾಗಲೇ ಮೀಸಲಿಟ್ಟಿದ್ದೇವೆ ನಾವು. ಇದು ಎಲ್ಲ ಪಕ್ಷಗಳ ಇದು ಒಂದು ಇದು ಮುಂದೆ ಖಂಡಿತ ನಾವು. ಮತ್ತೆ ಇನ್ನೊಂದು ಅಲ್ಲಿ 8 ಕೋಟಿ ಹಬ್ಬಕ್ಕೆ ಒಂದು ಇದಕ್ಕೆ ಅದಕ್ಕೆ ಸಹ ಒಂದು ದೊಡ್ಡ ಅದನ್ನು ಕೂಡ ಒಮ್ಮೆ ಶಿಲಾನ್ಯಾಸ ಮಾಡಿದ್ರು. ಈಗ ಒಂದು ಕಡಿಮೆ ಪಕ್ಷ 4 ವರ್ಷ ಆಯ್ತು, ಅಲ್ಲಿ ಬಿಟ್ಟು ಬಿಟ್ಟಿದ್ದಾರೆ. ಬಸ್ ಸ್ಟ್ಯಾಂಡ್ ಮೇಲ್ಗಡೆ ಶಿಲಾನ್ಯಾಸ ಮಾಡಿದ್ರು, ಅಲ್ಲಿ ಬಿಟ್ಟು ಬಿಟ್ರು. ಈಗ 4 ವರ್ಷ ಆಯ್ತು. ಈಗ ಚುನಾವಣೆ ಬರುವಾಗ
ಹಬ್ಬಕ್ಕ ಭವನ ಅಂತ ಈಗ ಹೇಳಿ. ಅದಕ್ಕೆ ಹಣದ ಕೊರತೆ ಇದೆ, 8 ಕೋಟಿ ಈಗ ಕೊರತೆ? ಎಲ್ಲ ಪೂರ್ತಿ ಒಂದು ಉತ್ತಮ ರೀತಿಯ ಒಂದು ಇನ್ನೂ ಉತ್ತಮ ಚುನಾವಣೆ ಇನ್ನು 1 ವರ್ಷ ನಂತರ ಅದು ಈಗ ಗೊತ್ತಿಲ್ಲ. ಟೆಂಡರ್ಗೆ ಎಷ್ಟು ವರ್ಷ ಆಯ್ತು ಹಬ್ಬಕ್ಕ ಭವನಕ್ಕೆ? ಹಬ್ಬಕ್ಕ ಭವನ ಅವ್ರ ಹತ್ರ ಕೇಳಿ, ಶಿಲಾನ್ಯಾಸ ಮಾಡಿ ಎಷ್ಟು ವರ್ಷ ಆಯ್ತು ಕೇಳಿ ಅವ್ರ ಹತ್ರ. ಅದು ಟೆಂಡರ್ ಅಂತ 8 ಕೋಟಿ ಇದು ಟೆಂಡರ್ ಟೆಂಡರ್ಗೆ ಎಷ್ಟು ವರ್ಷ ಬೇಕಾ? ಇದು ನೋಡಿ ಎಲ್ಲ ಅಂತೆಗೆ ಬಂದಿದೆ. ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಚುನಾವಣೆ ಹತ್ತಿರ ಬರ್ತ ಸಂದರ್ಭದಲ್ಲಿ ಹಬ್ಬಕ್ಕ ಭವನ ನಿರ್ಮಾಣ ಆಗ್ತದೆ, ತ್ಯಾಜ್ಯ ಘಟಕ ನಿರ್ಮಾಣ ಆಗ್ತದೆ, ಎಲೆಕ್ಷನ್ ಮುಗಿದ ನಂತರ ಮಾಯ ಆಗ್ತದೆ. ಅಲ್ಲ ಇದು ಆ ಸಮಸ್ಯೆ ಮಧ್ಯೆ ನಾವು ನಾವು ಜನರ ನೋವುಗಳನ್ನು ನಿಮ್ಮಲ್ಲಿ ಇನ್ನೊಂದು ವಿಷಯ ಹೇಳ್ತೇನೆ, ಇದು ನಮ್ಮ ಇದಕ್ಕೆ ಅದಲ್ಲ 8 ಕೋಟಿ ಈಗಾಗಲೇ ಅದಕ್ಕೆ ಆಲ್ರೆಡಿ ಈಗ ಹಣದ ಇದು ಓಕೆ, ಬಹಳ ಮುಖ್ಯವಾಗಿ ಉಳ್ಳಾಲ ಪಂಚಾಯತ್ ಇರ್ತದೆ, ನಗರ ಪಂಚಾಯತ್ ಆಗ್ತದೆ, ಪುರಸಭೆ ಆಗ್ತದೆ, ಬಹಳ ವೇಗವಾಗಿ ಅಷ್ಟೇ ನಗರಸಭೆಯಾಗಿಯೂ ಕೂಡ ಪರಿವರ್ತನೆಗೊಳ್ತದೆ ಅನ್ನುವಂಥದ್ದು. ಹಾಗಾಗಿ ಜನರ ನಿರೀಕ್ಷೆಗಳು ಬಹಳ ಹತ್ತಿರ ಇರೋದು. ಮತ್ತು ಇನ್ನೂ ಮುಖ್ಯವಾಗಿ ಮಂಗಳೂರು ಮಹಾನಗರ ಪಾಲಿಕೆಗೆ ಆ ಮಹಾನಗರ ಪಾಲಿಕೆಗೆ ಅತಿ ಹತ್ತಿರದಲ್ಲಿ ಇರುವಂಥ ಒಂದು ನಗರಸಭೆ ಕೂಡ ಹೌದು, ಅಂದರೆ ನಗರ ಪ್ರದೇಶ ಕೂಡ ಹೌದು. ಹಾಗಾಗಿ ನಗರಸಭೆ ಆಗಿರುವಂಥದ್ದು ಬಹಳ ಪ್ರಮುಖವಾದದ್ದು. ಹಾಗಾಗಿ ನಿರೀಕ್ಷೆಗಳು ಬಹಳಷ್ಟು ಇದೆ. ಈ ಬಾರಿಯ ಚುನಾವಣೆಯಲ್ಲಿ ಏನೇನು ಪಕ್ಷಗಳು ಯಾವ ರೀತಿಯ ಭರವಸೆ ಕೊಟ್ಟಿದ್ದಾವೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ದು ಸಣ್ಣ ಬ್ರೇಕ್ ಮಾಡಲಿಕ್ಕೆ ಮತ್ತೆ ಬರ್ತೀವಿ. ಮತ್ತೊಮ್ಮೆ ಸ್ವಾಗತ. ಉಳ್ಳಾಲ ನಗರಸಭೆಯ ಪ್ರಥಮ ಚುನಾವಣೆ ಇದು. ಅಂದರೆ ಕಳೆದ ಕೆಲ ವರ್ಷಗಳ ಹಿಂದೆ ನಗರಸಭೆ ಆಗಿದ್ರು ಕೂಡ ಚುನಾವಣೆಯನ್ನು ಇದು ಪ್ರಥಮ ಬಾರಿಗೆ ಅದು ನಗರಸಭೆಯಾಗಿ ಎದುರಿಸ್ತಾ ಇರೋದು. 31 ಅಭ್ಯರ್ಥಿಗಳು ಈ ಬಾರಿ ಕದನದಲ್ಲಿ ಇದ್ದಾರೆ. ಈ ಸಂದರ್ಭದಲ್ಲಿ ವಿವಿಧ ಪಕ್ಷಗಳು ಪೈಪೋಟಿಯಲ್ಲಿದೆ. ಯಾವುದೇ ಪಕ್ಷಗಳ ಜೊತೆ ಮೈತ್ರಿ ಇಲ್ಲ ಅಂತ ಅನ್ನುವಂಥದ್ದು ಮತ್ತೊಂದು ವಿಶೇಷ. ಓಕೆ ಮೋಹನ್ ಅವರೇ, ಬಿಜೆಪಿಯ ಪ್ರಮುಖ ಘೋಷಣೆಗಳು ಏನು ಈ ಬಾರಿ? ಈ ಬಾರಿ ಒಂದು ಕಡೆಯಿಂದ ತ್ಯಾಜ್ಯ ಘಟಕ ಸಂಗ್ರಹ ನಮ್ಮ ಇದರಲ್ಲಿ ಪ್ರಣಾಳಿಕೆಯಲ್ಲಿ ನಾವು ಮೆನ್ಷನ್ ಮಾಡಿದ್ದೇವೆ. ಯಾಕೆಂದರೆ ನಮಗೆ ಅಲ್ಲಿ ಪ್ರಮುಖ ಅಂಶ ಏನಂದರೆ ಒಂದು ಕಡೆಯಿಂದ ನಮಗೆ ತ್ಯಾಜ್ಯ ಇಲಾವರಿ ಘಟಕ ಇಲ್ಲ. ಇದಕ್ಕೆಗೋಸ್ಕರ ನಾವು ಈಗ ತ್ಯಾಜ್ಯ ಸಹಿತ ಸಂಸ್ಕರಿಸಿ ಅದು ಮರುಬಳಕೆ ಮಾಡಿ ಅದು ವೈಜ್ಞಾನಿಕವಾಗಿ ತಂತ್ರಜ್ಞಾನ ಅಳವಡಿಕೆಂಥ ದೃಷ್ಟಿಕೋನದಲ್ಲಿ ತ್ಯಾಜ್ಯ ಘಟಕವನ್ನು ಮಾಡುವಂಥ ವ್ಯವಸ್ಥೆ ಒಂದು ಪ್ರಥಮವಾಗಿ ಆದ್ಯತೆ ನೀಡುವುದು, ಶುಚಿತ್ವಕ್ಕೆ ಆದ್ಯತೆ ನೀಡುವುದು. ಎರಡನೇ ಶಾಶ್ವತ ನೀರು ಕುಡಿಯುವ ಯೋಜನೆ ಇಲ್ಲ. ಯಾಕೆ ಹೇಳ್ತೀನಿ, ಶಾಶ್ವತ ನೀರಿನ ಕುಡಿಯುವ ಯೋಜನೆಗೆ ಈ ಹಿಂದೆ ಏಷ್ಯನ್ ಡೆವಲಪ್ಮೆಂಟ್ ಬ್ಯಾಂಕಿಂದ 11 ಕೋಟಿ ಸಾಲ ಪಡ್ಕೊಂಡು ಇವರು ತುಂಬೆ ಡ್ಯಾಮ್ನಿಂದ ನೀರನ್ನು ಸಂಪರ್ಕ ಕಲ್ಪಿಸಿದ್ರು. ಕೇವಲ 4 ವಾರ್ಡ್ಗೆ ಅವರ ಪ್ರಾಬಲ್ಯ ಇರತಕ್ಕಂಥ 4 ವಾರ್ಡ್ಗೆ ಮಾತ್ರ ನೀರಿಗೆ. ಇಷ್ಟು 31 ವಾರ್ಡಿಗೆ ಕೂಡ ಅದು ಸಿಕ್ಕಬೇಕು ಜನರಿಗೆ. ಅದನ್ನು ನಾವು ಮುಂದೆ ಬರ್ತಕ್ಕ ನಮಗೆ ಆಡಳಿತ ಕೊಡುವಂಥ ಸಂದರ್ಭದಲ್ಲಿ ನಾವು ಖಂಡಿತವಾಗಿ ಅದನ್ನು ಮಾಡಿದ್ದೇವೆ, ಶಾಶ್ವತ ನೀರು ಕುಡಿಯುವ ಯೋಜನೆಯನ್ನು. ಮತ್ತೊಂದು ಏನಂದ್ರೆ ನಮ್ಮ ಉದ್ದೇಶ ಏನಂದ್ರೆ ಅಲ್ಲಿ ಮೀನುಗಾರಿಕೆ, ಮೀನು ಮಾರ್ಕೆಟ್ ಘಟಕ ಮಾಡೋದಾಗಿದ್ರೆ ಎಲ್ಲಿ ಮಾಡಬಹುದು ಅಂತ ಹೇಳಿ ಅದರ ಬಗ್ಗೆ ನಾವು ಎಷ್ಟೋ ಸರ್ಕಾರಿ ಭೂಮಿಗಳು ಇದೆ. ನಾನು ಹೇಳ್ತೇನೆ, ಅಲ್ಲಲ್ಲ ಸರ್ಕಾರಿ ಭೂಮಿಗಳು ಅಲ್ಲಿ ಇದೆ. ಉಳ್ಳಾಲ ನಗರಸಭೆಯ ವ್ಯಾಪ್ತಿಯಲ್ಲಿ ಸರ್ಕಾರಿ ಭೂಮಿಗಳಿದೆ. ಅದಕ್ಕೆ ಯಾರ್ಯಾರ ಕೈಯಲ್ಲಿ ಇದೆ. ಅದನ್ನು ಈಗ ಸರ್ಕಾರಿ ಭೂಮಿ ಯಾರ್ಯಾರ ಕೈವಶವಾಗಿದೆ ಆದ್ರೂ ಅದು ಗೊತ್ತಿದೆ, ಇವರಿಗೆ ಸರಿಯಾದವರಿಗೂ ಗೊತ್ತಿದೆ. ಅದನ್ನು ಹೇಳ್ತೇನೆ ಹೇಳ್ತೇನೆ ಅದು ಮತ್ತೆ ನಿಮ್ಗೆ ಗೊತ್ತಿದ್ರು ಕೂಡ, ಯಾಕಂದ್ರೆ ಗೊತ್ತಿದ್ರೆ ಹೇಳಿ. ನಾವ್ ಹೇಳ್ತೇನೆ ನಿಮ್ಗೆ ಇವತ್ತು ಹೇಳ್ತೇನೆ ಹೇಳ್ರಿ, ಉಳ್ಳಾಲದವರಿಗೆ ಕೋಟೆಗಾರಲ್ಲಿ ಇದು ಮಾಡ್ಬೇಕಾ ತ್ಯಾಜ್ಯ ಇಲಾವರಿ ಘಟಕ ಕೋಟೆಗಾರಲ್ಲಿ ಮಾಡಿದ್ರೆ ಬಿಜೆಪಿ ಅಲ್ಲಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ನಿಮ್ಗೆ ಸಾಧ್ಯ ಇದೆ ಅಂತ ನಾವು ಸಾಧ್ಯ ಮಾಡಿ ತೋರಿಸ್ತೇವೆ. ತ್ಯಾಜ್ಯ ಘಟಕ ನಾವು ನಮ್ಗೆ ಆಡಳಿತ ಕೊಟ್ರೆ ಜನ ಕೊಡ್ತಾರೆ, ಮಾಡಿ ತೋರಿಸ್ತೇವೆ. ಓಕೆ, ಎಸ್ ನಾಸೀರ್ ಅವರೇ, ಏನು ಪ್ರಮುಖ ಘೋಷಣೆಗಳು ಏನು? ನಮ್ಮ ಘೋಷಣೆ ಅಂದರೆ ಮೂಲಭೂತ ಸೌಕರ್ಯದ ವ್ಯವಸ್ಥೆ, ಸಾರ್ವಜನಿಕ ವ್ಯವಸ್ಥೆ ಮಾಡಿಕೊಡುವುದು. ಯಾಕಂದ್ರೆ ಈಗಾಗಲೇ ನೀರಿನ ಸಮಸ್ಯೆ ಅದು ದೊಡ್ಡ ಸಮಸ್ಯೆ ಆಗಿದೆ. ಅದು ನಾವು ಅದನ್ನು ಇಲ್ಲಿ ಹೇಳಲಿಕ್ಕೆ ಆಗುದಿಲ್ಲ, ಅಂತ ಸಮಸ್ಯೆಗಳು ಉಳ್ಳಾಲದಲ್ಲಿದೆ. ಕೆಲವೊಂದು ಪ್ರದೇಶದಲ್ಲಿ ಉಪ್ಪು ನೀರಿದೆ, ಉಪ್ಪು ನೀರಿನ ಸಮಸ್ಯೆ ಅಲ್ಲಿ ನಗರಸಭೆ ಇದುವರೆಗೂ ಅದಕ್ಕೆ ವ್ಯವಸ್ಥೆ ಮಾಡಿಕೊಡ್ಲಿಲ್ಲ. ಅದೇ ಇದರಲ್ಲಿ ಇನ್ನೊಂದು ವಿಶೇಷವಾಗಿ ಏನಂದ್ರೆ ಬಹಳ ಮಂದಿ ಕರೆ ಮಾಡ್ತಾ ಬಾವಿ ನೀರನ್ನು ಕುಡಿಲಿಕ್ಕೆ ಅಸಾಧ್ಯಕರವಾದ ಪರಿಸ್ಥಿತಿ ಆಗಿದೆ. ಅದಕ್ಕೆ ಇಷ್ಟು ದೊಡ್ಡ ಪುರಸಭೆ ಇದೆ, ನಗರಸಭೆ ಇದೆ, ಅದಕ್ಕೆ ಪೂರಕವಾಗಿ ಅವರ ಶಾಸಕರಿದ್ದಾರೆ, ಸರ್ಕಾರ ಇದೆ. ಇದ್ರ ಬಗ್ಗೆ ಕಣ್ಣು ನಾನು ಹೇಳ್ತೇನೆ. ಅಲ್ಲ, ಅದರ ಬಗ್ಗೆ ನಾನು ಹೇಳ್ತೇನೆ. ಈಗ ನೀರಿನ ಬಗ್ಗೆ ಆಗಲಿ ಅಥವಾ ನೀರಿನ ಸಮಸ್ಯೆ ಬಗ್ಗೆ ಇವರು ಹೇಳ್ತಾ ಇದ್ದಾರೆ, ಮೂಲಭೂತ ಸೌಕರ್ಯ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಈ ನೀರಿಗಿಂತ ಬೇರೆ ಏನು ಮೂಲಭೂತ ಸೌಕರ್ಯ? ಇದಕ್ಕಿಂತ ಬೇರೆ ಯಾವುದು ಮೂಲಭೂತ ಸೌಕರ್ಯ ಇಲ್ಲ. ಮನುಷ್ಯರಿಗೆ ಪ್ರಥಮವಾಗಿ ಬೇಕಾಗಿರುವುದು ನೀರು, ನಂತರ ನಿಮ್ಮ ರಸ್ತೆ, ನಂತರ ನಿಮ್ಮ ದಾರಿದೀಪ. ಅದ ನೀರಿನೇ ಕೊಟ್ಟಿಲ್ಲ ಅಂದ್ರೆ 30 ವರ್ಷದಿಂದ ಆಡಳಿತ ನಡೆಸುವಂತ ಇದು ನಗರಸಭೆ ಹಾಗಾದ್ರೆ ತುಂಬಾ ನೀರು ಮುಟ್ಟಿಲ್ಲ ಅಂತ ಹೇಳ್ತೀರಿ? ಇಲ್ಲ, ಬಂದಿಲ್ಲ ನೀರು. 4 ವಾರ್ಡ್ಗೆ ಬಂದದ್ದು, 4 ವಾರ್ಡ್ಗೆ ಅದು ಈಗ ಅವ್ರ ಒಪ್ಪಿಗೆ ರೆಡಿ ಇಲ್ಲ. ಯಾಕಂದ್ರೆ 31 ವಾರ್ಡ್ಗೆ ಬರಬೇಕು, ಸಮಸ್ಯೆ ಇರಬಹುದು, ಖಂಡಿತ ಇಲ್ಲ. ಅದು ಖಂಡಿತವಿಲ್ಲ. ನೀವು ಘೋಷಣೆ ಏನ್ ಕೊಡ್ತೀರಾ ಅಂತ ನೀವು ಹೇಳಿ. ಯಾವುದೇ ಪಕ್ಷ ಆಗ್ಲಿ ಅವ್ರು ಹೇಳುದು ಹಾಗೆ ಏನು ಸಮಸ್ಯೆ ಇಲ್ಲ ಅಂತ. ಅಲ್ಲಿ ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ನೀವೇ ಹೇಳಿದ್ರಿ ಈಗ ಎಷ್ಟು ಫೋನ್ಗಳು ಬರ್ತದೆ ಅಂತ.
ಅದರ ಜೊತೆಯಲ್ಲಿ ವಿಶೇಷವಾಗಿ ಇನ್ನೊಂದಂದ್ರೆ ಕೋಮು ಸೂಕ್ಷ್ಮ ಪ್ರದೇಶ ನೀವು ಆಗಾಗಲೇ ಹೇಳಿದ್ರಿ. ಆ ಭ್ರಾತೃತ್ವ ಇರುವಂತ ಸಹೋದರತೆಯಿಂದ ಬಾಳಿದಂತ ಉಳ್ಳಾಲ ಆ ಕೋಮು ಸೂಕ್ಷ್ಮ ಪ್ರದೇಶ ಹೇಗೆ ಆಗ್ತದೆ? ಅವಕಾಶ ಕೊಡ್ತು ಅಲ್ಲಿ ನಾವು ಅಲ್ಲಿ ಆ ಪ್ರದೇಶಕ್ಕೆ ಹೋದಾಗ ಹೇಳ್ತಾರೆ ಕೆಲವರು ಸೊ ಆಡಳಿತ ನಗರಸಭೆ ಅದಕ್ಕೆ ಕಾರಣ ಆಗ್ತದೆ. ಕಾರಣ ಅಲ್ಲಿಯ ಜನಪ್ರತಿನಿಧಿಗಳು ಇದ್ರ ಆ ಕೋಮು ಸೌಹಾರ್ದತೆ ಉಳಿಸ್ಲಿಕ್ಕೆ ಆಗ್ತದೆ. ಇವರಿಗೆ ಏನ್ ಬೇಕು? ಕೇವಲ ಮತ. ಈ ಹಿಂದೂ ಈಗ ಉಳ್ಳಾಲದಲ್ಲಿ ಡಿವೈಡ್ ಮಾಡಿ ಹಿಂದೂ ಮುಸ್ಲಿಂ ಉಳ್ಳಾಲದಲ್ಲಿ ಈಗ ಅಲ್ಲ ಇವರು ಹೇಳಿದ್ರಲ್ಲ ಕೋಮು ವಿಷಯದಲ್ಲಿ ಒಂದು ಉಳ್ಳಾಲದಲ್ಲಿ ಈಗ ಹತೋಟಿಗೆ ಬಂದಿದ್ದೆ. ಅದು ಉಳ್ಳಾಲದಲ್ಲಿ ಕೋಮು ಸಂವಾದ ಇದು ಕೋಮು ಸಾಮರಸ್ಯ ಯಾವತ್ತೂ ಇದೆ ಎಲ್ಲಿ ಉಳ್ಳಾಲದಲ್ಲಿ ಯಾವತ್ತು ಅದ್ರ ಬಗ್ಗೆ ನಾನು ಮತ್ತೆ 1992ರಿಂದ ಆಗುವಂತ ಕೋಮು ಅಲ್ಲ ಇವರು ಹೇಳಿ ನಾನು ಮೊನ್ನೆ ಅಲ್ಲಿ ಆ ಪ್ರದೇಶಕ್ಕೆ ಹೋದಾಗ ಹೇಳ್ತಾರೆ ಏನು ಮಾಡಬೇಡಿ, ನೀವು ಅಲ್ಲಿಯವರಲ್ಲ ನುಗ್ತಾರೆ. ಪೊಲೀಸ್ ನುಗ್ಗುದನ್ನು ಸರಿ ಮಾಡಿ. ಯಾವಾಗ ಈ ಕೋಮುಗಲಭೆ ಸಂದರ್ಭದಲ್ಲಿ ಆಗ್ಲಿ ನಿಮ್ಗೆ ಗೊತ್ತಿರುವಲ್ಲಿ ನಿಮಗೆ ಅಲ್ಲಿ ನೋಡಿ ವಿರೋಧ ಪಕ್ಷ ಕೋಮು ಸೌಹಾರ್ದತೆ ವಿಷಯದಲ್ಲಿ ಮಾತಾಡುದು ನಾವು ಉಳ್ಳಾಲದಲ್ಲಿ ನಾನು ನಿಮ್ಮ ಪ್ರಣಾಳಿಕೆ ಮತ್ತು ಘೋಷಣೆ ಬಗ್ಗೆ ಇಲ್ಲಿ ಕೇಳ್ತಾ ಇರುವಂತದ್ದು. ಓಕೆ, ಸಂತೋಷ್ ಶೆಟ್ಟಿ, ಅಂದ್ರೆ ತ್ಯಾಜ್ಯ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಒಂದು ಸಮಸ್ಯೆ ಇರುವಂತದ್ದನ್ನು ಹೇಗೆ ನೀವು ನಿರ್ವಹಣೆ ಮಾಡ್ತೀರಾ ಅಂತ ಗೊತ್ತಿಲ್ಲ. ಕುಡಿಯುವ ನೀರಿನ ಬಗ್ಗೆ ಬಹಳ ಪ್ರಮುಖವಾದಂತಹ ಸಮಸ್ಯೆ ಅವ್ರು ಹೇಳ್ತಾ ಅವರು ಎರಡು ವಿಷಯ ಹೇಳಿದ್ರು. ತಾಜ್ಯದ ವಿಷಯದಲ್ಲಿ ಮೊದಲಿಗೆ ನಾನು ಹೇಳಿದ್ದೇನೆ, ಕೋಟೆಕಾರರು ಈಗಾಗಲೇ ನಾವು ಒಂದು ಸ್ಥಳವನ್ನು ಹುಡುಕಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಅದನ್ನು ಸವಾಲಾಗಿ ಖಂಡಿತವಾಗಿ ಅದು ಎಲ್ಲ ಸಮಸ್ಯೆ ತಾಜ್ಯ ಸಮಸ್ಯೆ ಉಂಟಲ್ಲ, ಇದು ಕಾಂಗ್ರೆಸ್ ಪಕ್ಷದ ಮತ್ತೆ ಇವರದ್ದು ನಮ್ಮ SDP ಅವರದ್ದು BJP ಸಾರ್ವಜನಿಕ ಎಲ್ಲರ ಸಮಸ್ಯೆ ಇದು ಎಲ್ಲ ಸಹಕಾರ ಕೊಟ್ಟರೆ ಇದು ಖಂಡಿತವಾಗಿ ನಾವು ಪರಿಹಾರ ಮಾಡ್ತೇವೆ. ಎರಡನೇದಾಗಿ ಹೇಳ್ತಾ ಇದ್ದೇನೆ, ಎರಡನೇದಾಗಿ ನೀರಿನ ಸಮಸ್ಯೆ ಹೇಳಿದರು. ನಮ್ಮ UT ಖಾದರ್ ಅವರು 174 ಕೋಟಿ ಇಲ್ಲಿ ನಮ್ಮ ಅರೆಕಳದಿಂದ ನಮ್ಮ ಅಜ್ಜಾರವರೆಗೆ ಈಗಾಗಲೇ 178 ಕೋಟಿ ಕೇಳಿ ಅದು ಬಿಡಿ 178 ಕೋಟಿ ರೂಪಾಯಿ 24 ಗಂಟೆ ಸಹ ನೀರು ಕೊಡುವ ವ್ಯವಸ್ಥೆಯನ್ನು UT ಖಾದರ್ ಅವರು ಇನ್ನೊಂದು 3-3.5 ವರ್ಷದಲ್ಲಿ ಇಡೀ ಒಂದು ನಗರಸಭೆ ಮತ್ತು ನಮ್ಮ ಮಂಗಳೂರು ಕ್ಷೇತ್ರದ ಒಂದು ಇಲ್ಲಿ 27 ಗ್ರಾಮಕ್ಕೆ ಮತ್ತು ನಗರಸಭೆಗೆ ಪಟ್ಟಣ ಪಂಚಾಯತ್ಗೆ 24 ಗಂಟೆ ಸಹ ನೀರು ಕೊಡು ಶಾಶ್ವತ ನೀರಿನ ವ್ಯವಸ್ಥೆಯನ್ನು ಮಾಡುವ ಇದು ನಾವು ಸುಳ್ಳಾಗಿದ್ರೆ ನಾವು ಇದಕ್ಕೆ ಯಾವ 100% ಸತ್ಯ ಇದು. ಈ ಮಾತು 20 ವರ್ಷದಿಂದ ನಾವು ಭರವಸೆ ಕೊಡುವಲ್ಲ. ಈಗಾಗಲೇ ನಾನು ಹೇಳ್ತಾ ಇದ್ದೇನೆ, ಈಗಾಗಲೇ ಆ ಒಂದು ಹಣಕಾಸಿನ ವ್ಯವಸ್ಥೆಗೆ ಹೋಗಿ ಅಲ್ಲಿ ಸೈನ್ ಆಗಿ ಎಲ್ಲ ವ್ಯವಸ್ಥೆ ಆಗಿದೆ. ಇನ್ನು ಎಲ್ಲ ಹಂತಕ್ಕೆ ಬಂದಿದೆ. ಯಾವ್ದು 178 ಕೋಟಿ ಇದು ಟೆಂಡರ್ ಹಂತಕ್ಕೆ ಬಂದಿದೆ. ನೀವು ಬೇಕಾದ್ರೆ ಅದನ್ನು ನೀವು ಅದರ ಕೂಲಂಕಷವಾಗಿ ನೋಡಿ. ಮುಖ್ಯ ವಿಷಯ ಸಂಬಂಧಪಟ್ಟಕ್ಕೆ ಕುಡಿಯುವ ನೀರಿನ ಸಂಬಂಧಪಟ್ಟ ಹಾಗೆ ನೀವು ಸ್ಪಷ್ಟವಾದ ಯೋಜನೆಯನ್ನು ಇಟ್ಟುಕೊಂಡಿದ್ದೀರಿ ಅಂತ ಅನ್ನುವಂಥದ್ದು. ಇಲ್ಲಿ ಆಗಿರುವಂತಹ ತೊಂದರೆಗಳು ಏನಿರ್ತವೆ ಅದು ಯಾಕೆ ಆಗಿದೆ ಇದನ್ನು ಅಲ್ಲ ನಾವು UT ಖಾದರ್ ಅವರು ಒಂದು ಹಂತಕ್ಕೆ ತಂದು ಈಗ ಮೊದಲಿಗೆ ಇದು 3 ವರ್ಷದಲ್ಲಿ ಇದು ನಮ್ಮ ಎಲ್ಲ ಹಂತಕ್ಕೆ ಬರ್ತದೆ. ಇದಕ್ಕೆ ನಾವು ಇನ್ನೊಂದು ಚರ್ಚೆಯನ್ನು ಮುಂದುವರಿಸನೆ. ನಾಸಿರ್ ಅವರು ಒಂದು ನಿಮಿಷ ಒಂದು ಸಣ್ಣ ಬ್ರೇಕ್ ತಗೊಳ್ಬೇಕಾಗಿದೆ. ಬ್ರೇಕ್ ನಂತರ ಮತ್ತೆ ಈ ಸಂವಾದ ಮುಂದೆ. ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ಮೋಹನ್ ಅವರು ಹೇಳ್ತಾ ಇದ್ರಿ ವಸತಿ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ ನೋಡಿ. ಈ ಹಿಂದೆ ನಮ್ಮ ಶಾಸಕರ ತಂದೆಯವರು ಶಾಸಕರಾಗಿರುವಾಗ 9 ಕೆರಳಿ 390 ಮನೆ ಅಂತ ಹೇಳುದಿಲ್ಲ, ನಾನು ಹೇಳುವುದಿಲ್ಲ, ಮನುಷ್ಯರಿಗೆ ವಾಸ ಮಾಡಲಿಕ್ಕೆ ಸಾಧ್ಯವಾಗದಂಥ ಒಂದು ಗೂಡು ಕಟ್ಟಿ ಹಾಕಿದ್ದಾರೆ. ಯಾರ ಹಣ ಪೋಲಾಯಿತು? ಜನರ ಹಣ. ಮತ್ತೊಂದು ಹೇಳ್ತೇನೆ ನಿಮಗೆ, ಅಲ್ಲಿ ಭ್ರಷ್ಟಾಚಾರ ಆಗಲಿ ಅಂತ ಹೇಳ್ತಾರಲ್ಲ, ಉಳ್ಳಾಲ ನಗರಸಭೆ ಒಳಚರಂಡಿ ಯೋಜನೆಗೆ 66 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಎಲ್ಲಿ ಖರ್ಚು ಮಾಡಿದೆ ನಂಗೆ ಗೊತ್ತಿಲ್ಲ. ಒಳಚರಂಡಿ ಅನ್ನುವಂಥ ಶಬ್ದ ಯೂಸ್ ಮಾಡಲಿಕ್ಕೆ ಆಗೋದು, ಅಲ್ಲಿ ಒಳಚರಂಡಿ ಇಲ್ಲ. ಇವತ್ತು ಹೋಟೆಲ್ಗಳೆಲ್ಲ ತ್ಯಾಜ್ಯ ನೀರೆಲ್ಲ ಮೇನ್ ರೋಡಿಗೆ ಬರ್ತಾ ಇದೆ. ಇವರ ಕೌನ್ಸಿಲರ್ನ ಬಿಲ್ಡಿಂಗಲ್ಲಿ ಇವತ್ತು ಕೃಷ್ಣನಗರದಲ್ಲಿ ಮೇನ್ ರೋಡಿಗೆ ತ್ಯಾಜ್ಯ ನೀರು ಬರ್ತಾ ಇದೆ. ಎಲ್ಲ ಅದಂತ ಹೇಳಿದ್ರು. ಕೋಡಿ ಕಡೆ ಹೋಗಿ ಮೀನಿನ ಆಯಿಲ್ನ ಫ್ಯಾಕ್ಟ್ರಿ ಮಾಡಿದ್ದಾರೆ. ಇದಕ್ಕೆಲ್ಲ ಅವಕಾಶ ಪರ್ಮಿಷನ್ ಕೊಟ್ಟವರು ಯಾರು? ಇದೇ ನಗರಸಭೆ. ಈ ಪರ್ಮಿಷನ್ ಕೊಟ್ಟ ಕಾರಣ ಅಲ್ಲಿ ಜನ ವಾಸ ಮಾಡಲಿಕ್ಕೆ ಯೋಗ್ಯವಾದಂಥ ಕೋಡಿ ಪ್ರದೇಶಗಳಿಲ್ಲ. ಇವತ್ತು ಅಲ್ಲಿ ಜನ ಯಾವ ರೀತಿಯಲ್ಲಿ ಬದುಕ್ತಿದ್ದಾರೆ ನಮ್ಗೆ ಗೊತ್ತು. ಅಲ್ಲಿಯ ಜನರಿಗೆ ಕಷ್ಟ. ಅಂಥ ಜನರು ಕಷ್ಟದಲ್ಲಿ ವಾಸ ಮಾಡುವಂಥ ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದು ಉಳ್ಳಾಲದಲ್ಲಿ ಕಾಂಗ್ರೆಸ್. ಇವತ್ತು ಹೇಳ್ತಾ ಇದ್ದಾರೆ ವಸತಿ ಯೋಜನೆ ಯಾವುದೇ ಇಲ್ಲ. ಮೊನ್ನೆ ನಮ್ಮ BJP ಆಡಳಿತಕ್ಕೆ ಬಂದರೆ ಇದನ್ನು ಏನು ಮಾಡ್ತದೆ? ಖಂಡಿತ ನಾನೆಂತ ಈ ಅನಧಿಕೃತವಾದ ಕೊಟ್ಟಂಥ ಫ್ಯಾಕ್ಟ್ರೀಸ್ ಅದನ್ನು ಬಂದ್ ಮಾಡಲಿರ್ತೇವೆ ನಾವು. ಯಾಕೆಂದರೆ ಇವತ್ತು ಅಲ್ಲಿ ಜನ ವಾಸ ಮಾಡುವ ಸ್ಥಿತಿಯಲ್ಲಿ ಇಲ್ಲ.
ಅಧಿಕೃತವಾಗಿ ಅಲ್ಲ ಸರ್, ನಾವು- ಎಲ್ಲವೂ ಅಧಿಕೃತ ಅಂತ ಅಲ್ಲ, ಅನಧಿಕೃತ ಅಧಿಕೃತ ಅಂತ ಅಲ್ಲ, ಸಾಧ್ಯ ಅಲ್ಲ, ಇಲ್ಲ ಅಲ್ಲಿ ಅಂತ ಪ್ರದೇಶ. ಅಲ್ಲ, ಅನಧಿಕೃತವಾಗಿ ಮೀನಿನ ಆಯಿಲ್ ಫ್ಯಾಕ್ಟರಿ ಅಲ್ಲಿ ಇರ್ತಲ್ಲ. ಅಲ್ಲಿ ಪರಿಸ್ಥಿತಿ ನೀವು ಹೋಗಿ ನೋಡಿ, ಅಲ್ಲಿ ಜನ ಮೀನುಗಾರಿಕೆ ಜಟ್ಟಿ ಮುಗಿಗೆ ಈಗಾಗಲೇ ಕೈ ಮಾಡಿದ್ದಾರೆ. ಹಿಡ್ಕೊಂಡು ಬದುಕ್ತಾ ಇದ್ದಾರೆ. ಇವರು ಹೇಳ್ತಾರೆ, ಮುಗಿಗೆ ಕೈ ಹಿಡ್ಕೊಂಡು ಮೀನುಗಾರಿಕೆ ಜಟ್ಟಿ ಈಗಾಗಲೇ ಬದುಕ್ತಾ ಇದ್ದಾರೆ ಆಗಿದೆ. ಏನ್ರಿ? ಫಿಶ್ ಫ್ಯಾಕ್ಟರಿ ಬಗ್ಗೆ ಫಿಶ್ ಫ್ಯಾಕ್ಟರಿ ಇದು ಅಧಿಕೃತ ಅನಧಿಕೃತ ಏನು? ಅಲ್ಲ, ಅದಕ್ಕೆ ಎಲ್ಲವೂ ಕೂಡ ಡೀಲಿಂಗ್, ಅಲ್ಲ. ಎಲ್ಲ ಡೀಲಿಂಗ್ ಇವರು ಹೇಳ್ತಾರೆ, ಇವರು ನಗರಸಭೆಯಲ್ಲಿ ಕಾಂಗ್ರೆಸ್ ನಮ್ದು ಡೀಲಿಂಗ್ ಅಲ್ಲಿ ಕೆಲಸ ಮಾಡ್ತಾ ಇದೆ. ಮೀನುಗಾರಿಕೆ ಡೀಲಿಂಗ್ ಜಟ್ಟಿ ಅಂತ ಹೇಳೋದು. ಆ word use ಮೀನುಗಾರಿಕೆ ಮಾಡ್ತಾ ಈಗಾಗಲೇ ಮಾಡಿ ಇದ್ದಾರೆ. ಆಗಿದೆ. ಮಾಡಿದ್ದು ನೀವು ಹಾ. ಡೀಲಿಂಗ್ ಕೊಟ್ಟೆ ನೀವು ಪರ್ಮಿಷನ್ ಇವರು ಅಲ್ಲ, ಹೇಳ್ತಾರೆ, ಮೀನುಗಾರಿಕೆ ಅಂದ್ರೆ ಆ ಫ್ಯಾಕ್ಟರಿಗಳು ತೆಗೆದು ಮೀನುಗಾರಿಕೆ ಜಟ್ಟಿ ಮಾಡ್ತೀರಾ? ಜಟ್ಟಿ ಆಗಿದೆ ಈಗ. ನಾವು ನಮ್ಮ ಪ್ರಧಾನಿಗೆ ಕೊಟ್ಟಿದ್ದೇವೆ. ಜಟ್ಟಿ ಮಾಡ್ತೀವಿ. ಮತ್ತೆ ನಮ್ಮ ಪ್ರಣಾಳಿಕೆಯಲ್ಲಿ ನಾವು ಕೊಟ್ಟಿದ್ದೇವೆ. ಫ್ಯಾಕ್ಟರಿಗಳನ್ನು ತೆಗೆಯುವುದು ಎಲ್ಲ ಮೀನುಗಾರಿಕೆ ಜಟ್ಟಿ ಆಲ್ರೆಡಿ ಈಗಾಗಲೇ ಅಲ್ಲಿ ನಮ್ಮ ಆಗಿದೆ. ಪ್ರಣಾಳಿಕೆ ಅದನ್ನು ನಾವು ಮಾಡಿ ಅಭಿವೃದ್ಧಿ ಗಟ್ಟಿ ಮಾಡಿಯೇ ಮಾಡ್ತೇವೆ. ಮೀನುಗಾರಿಕೆ ಜಟ್ಟಿ ಆದ್ರೆ ಯಾರಿಗೆ ಲಾಭ ಆಗ್ತದೆ ಅಂತ ಎಲ್ಲ ಸಂತೋಷ್ ಶೆಟ್ರೆ. ಅವರು ಅದಕ್ಕೆ ಹೇಳ್ದಲ್ಲ ನಾವು, ಇವರು ಅಭಿವೃದ್ಧಿ ಮಾಡಿದಾಗ ಇದನ್ನ ಹೇಳ್ತಾರೆ. ಅಭಿವೃದ್ಧಿ ಮಾಡಿದ ಆಯಿಲ್ ಅಭಿವೃದ್ಧಿ ಆಗುವಾಗ ಸಮಸ್ಯೆ ಬಗ್ಗೆ ಮತ್ತೆ ಅಭಿವೃದ್ಧಿ ಮಾಡಿದ್ವಿ ಹಾಗಾದ್ರೆ ಅದೀಗ ಏನ್ ಆ ಮನೆಗಳಿದ್ದಾವೆ, ಬಿಜೆಪಿ ಅವರು ಬಂದ್ರೆ ಏನ್ ಮಾಡ್ತೀರಿ? ನೋಡಿ, ಈ 390 ಆಶ್ರಯ ಮನೆಗಳನ್ನು ಮಾಡಿ ಇಟ್ಟಿದ್ದಾರೆ. ಅದರ ಬಗ್ಗೆ ಏನು ಹೇಳಿ ಇವರು? ಅಲ್ಲ, ನಾನು ಏನು ಹೇಳ್ತೇನೆ ಹೇಳಿ? ಈಗ. 390 ಕೇಳಿ. ಖರ್ಚು ಎಷ್ಟಾಗಿದೆ? ಇವರಿಗೆ ಸರ್ಕಾರದ ಹಣ ಗೋಲ್ ಮಾಡಿದಾರಲ್ಲ, ಇವರಿಗೆ ಅದರ ಬಗ್ಗೆ ಉತ್ತರ ಅಲ್ಲ, ಕೊಡ್ಲಿ ಜನರಿಗೆ. ಅದನ್ನ ಹೇಳಿದ್ರಲ್ಲ ಈಗ 9 ಗೇರಲ್ಲಿ ಉಂಟು. ಏನ್ ಮಾಡ್ತೀರಿ ಹೇಳಿ, ಆ ಅದನ್ನ ಹೇಳಿ. ವಿಷಯದಲ್ಲಿ ಹಾ. ಯುಟಿ ಅವರ ತಂದೆ ಇರುವಾಗ ಆ ಒಂದು ಇದು ಹೌದು, ಹೌದು. ಅವರಿಗೆ ಬೇಸರಾಗಿ ಅರ್ಧದಲ್ಲಿ ಹಣ ಕೊಡುವುದನ್ನು ನಿಲ್ಲಿಸಿದ್ದಾರೆ. ಯಾರು ಯುಟಿ ಖಾದರ್ ತಂದೆ ಯುಟಿ ಫರೀದ್ ಅವರು ಅಂತ ಒಂದು ಗೋಲ್ ಮಾಡಿ ಕೆಲಸ ಮತ್ತೆ ಅವರೇ ಶಾಸಕರು, 20 ವರ್ಷದ ಶಾಸಕರು ಯುಟಿ ಖಾದರ್ ಅವರು ಏನ್ ಮಾಡಿದ್ರು? ಹಣವನ್ನು ಕಡಿತ ಮಾಡಿದ್ದಾರೆ. ನೋಡ್ರಿ, ಯುಟಿ ಕಡಿತ ಖಾದರ್ ಮಾಡಿದ್ದಾರೆ ಯಾರು? ಯುಟಿ ಖಾದರ್ ತಂದೆ. ಸರ್, ಆ ನಂತರ ಹೇಳಿದ್ರು ಆ ನಂತರ 20 ವರ್ಷ, 20 years ತನಿಖೆ ಈಗ ಮಾಡಿ, ಆ MLA. ಅಧಿಕಾರಿಗಳನ್ನು ತನಿಖೆ ಮಾಡಿ ಮಾಡಬೇಕಿತ್ತಲ್ಲ. ಆ ನಂತರ ದಿನಗಳಲ್ಲಿ ಯುಟಿ ಮೊನ್ನೆ ಇತ್ತೀಚೆಗೆ ಅದನ್ನು ಇಂಜಿನಿಯರ್ಸ್ ತಂದು ಅದನ್ನೆಲ್ಲ ಒಂದು ಡೆಮಾಲಿಷ್ ಮಾಡಿ 20 ವರ್ಷದಿಂದ ಆಗದೆ ಇವ್ರು ಮಾಡ್ತಾರೆ. ವಸತಿಯನ್ನು ಮಾಡುವ ವ್ಯವಸ್ಥೆಯನ್ನು ಎಲ್ಲ ಒಂದು ಸುಮ್ಮನೆ ವ್ಯವಸ್ಥೆಯನ್ನು ಮಾಡುವ ಚುನಾವಣೆ ಬರುವಾಗ ಕ್ರಮ ವಸತಿ ಮಾಡುವುದು ಅಂತ ಹೇಳಿದ್ರು. ಮೊನ್ನೆ ಎಲ್ಲ ಇಂಜಿನಿಯರ್ಸ್ ತಂದು ಅಂದಲ್ಲಿ ಹಾಗಾದ್ರೆ ಮಾಡಿ. ಸರ್, ಅದನ್ನು ಯಾವ ಒಂದು ರೀತಿ- question ಮುಂದೆ- ಮುಂದೆ ಅದನ್ನೆಲ್ಲ ಇಡೀ ಅದನ್ನ ತೆಗೆದು ನೋಡಿ. ಹೊಸ ಮನೆಗಳನ್ನ ಅಲ್ಲೇ ಕಟ್ತೀರಿ. ಆ ಖರ್ಚಲ್ಲಿ ಉತ್ತಮ ಹೊಸ ಕೆಲಸ 390 ಖರ್ಚು ಮಾಡಿದ್ದು. ಬೇರೆ ದಾರಿ ಇಲ್ಲ. ಖರ್ಚು ಮಾಡಿದ ಹಣ. ಬೇರೆ ದಾರಿ ಇಲ್ಲ. 390 ಖರ್ಚು ಮಾಡಿದ ಹಣ. ಸರ್, ಎಷ್ಟು ವರ್ಷ ಆಯ್ತು? 20 ವರ್ಷ ಆಯ್ತು ಅದು. ಅಲ್ಲ, 30 ವರ್ಷ ಆಯ್ತು. 30 ವರ್ಷದಿಂದ ಅಲ್ಲ ಬೇರೆ ದಾರಿ ಇಲ್ಲ ಅದಕ್ಕೆ. ಯುಟಿ 30 ವರ್ಷದ ಮಾಡಿದವರು ಇನ್ನೇನು ಮಾಡ್ತಾರೆ? ತಂದೆ ಆ ಭ್ರಷ್ಟಾಚಾರ ಆಗಿದ್ದಕ್ಕೆ ಅವರಿಗೆ ಜನ ನೋಡ್ತಾ ಇದ್ದಾರೆ. ಕೆಲಸವನ್ನು ಮಾಡಿಲ್ಲ. ಓಕೆ ಸರ್, ಈಗ 30 ವರ್ಷಗಳಲ್ಲಿ ಆಗದೇ ಇರುವಂತದನ್ನ ಮುಂದಿನ ಈ ಬಾರಿ ನಗರಸಭೆಯಲ್ಲಿ ಕಾಂಗ್ರೆಸ್ ಅನ್ನ ಗೆದ್ದು ಕೊಟ್ರೆ ಅಲ್ಲಿ ಮನೆಗಳನ್ನೆಲ್ಲ ನೆಲಸಮ ಮಾಡಿ ಹೊಸ ಮನೆಗಳನ್ನ ನಿರ್ಮಾಣ ಮಾಡ್ತೀವಿ. ಖಂಡಿತವಾಗಿ ಖರ್ಚು ಮಾಡಿದ ಹಣ. ಈಗಾಗಲೇ ಪ್ರಕ್ರಿಯೆ ಆರಂಭಗೊಂಡಿದೆ. ಅದನ್ನ ಯಾರು ಕಟ್ತಾರೆ? ಈಗಾಗಲೇ ಓಕೆ, ಪ್ರಕ್ರಿಯೆ ಓಕೆ. ಆರಂಭಗೊಂಡಿದೆ. ನಾನು ಕೇಳಿದ್ದು 390 ಆರಂಭಗೊಂಡಿದೆ. ಓಕೆ, ಅವ್ರು ಹೇಳಿದ್ದಾರೆ. ಸರಿ, ನಾವು ಹೋಗ್ತೇನೆ. ನೆಲಸಮವನ್ನು ಹೊಸ 390 ಮನೆಗಳ ಹೇಳ್ತೇನ್ರಿ. ಇದು ಸತ್ಯ. ಬಿಜೆಪಿ ಅವರು ಆಡಳಿತಕ್ಕೆ ಬಂದ್ರೆ ಅದನ್ನೆಲ್ಲ ಸಮ ಮಾಡಿ ಹೊಸ ಮನೆ ಕಟ್ಟುವಂತ ರೀತಿಯಲ್ಲಿ ಯೋಜನೆಗಳನ್ನ ಹಾಕೊಳ್ತೀರಾ ಅಂತ. ನೋಡಿ, ನಾವು ವಸತಿ ಯೋಜನೆ ಅಲ್ಲಿಯೇ ಮಾಡ್ತೇವೆ ಅಂತ ನಾವು ಹೇಳಿಕ್ಕೆ ಆಗುದಿಲ್ಲ. 390 ಆಶ್ರಯ ಮನೆಗಳನ್ನು ಅಲ್ಲಿ ಮನೆ ಕಟ್ಟಿ ಜನರ ಹಣವನ್ನು ಪೋಲು ಮಾಡಿದರ ಬಗ್ಗೆ ನಾವು ಸೂಕ್ತ ತನಿಖೆಗೆ ಆಗ್ರಹ ಮಾಡ್ತೇವೆ. ಯಾಕಂದ್ರೆ ಮೊದಲು ಮಾಡೋದು ಅದನ್ನೇ ನಾವು, ನಂತರ ಅದಾಗಬೇಕು. ಅದು ಮೊದಲಾಗಬೇಕು. ಅದನ್ನು ಮಾಡಿ ನೀವು. 390 ಮನೆಯ ಪ್ರಸ್ತಾವನೆ ಮಾಡಿ, ನಾವು ಬೇಡ ಅಂತ ಹೇಳಿದ್ದಿಲ್ಲ. 390 ಮಾಡಿ. ಮನೆಯ ನೀವು ಆ ಪೋಲಾದ ಹಣ ಬರ್ಬೇಕಲ್ಲ ಜನರ ಹಣ. ಅದನ್ನು ಎಸ್ ನಾಸಿರ್ ಅವರು ಏನ್ ಹೇಳ್ತೀರಿ? ನಾವು ಇದು ಈ 390 ಮನೆಗಳು ಗೂಡು ತರ ಇದೆ. ಇದು ನೋಡಿದ್ರೆ ಬೇಸರ ಅದಕ್ಕೆ ಹೇಳಿದಲ್ಲ. ಅದೆಲ್ಲ ಅದಕ್ಕೆ ವಾಸ ಮಾಡಿ ಬೇಕಾಗಿ ದನದ ಕೊಟ್ಟಿಗೆ ಅದು. ಖಂಡಿತ. ಅದು ನಾವು ಸಹ ಒಪ್ಕೊಳ್ತೇವೆ. ದನ ಸಹ ಅದಕ್ಕೆ ಕೊಟ್ಟಿಗೆ ಬೇಕಾಗಿ ಬೇಸಿಲ್ಲ. ಅದಕ್ಕೆ ಬೇಕಾಗಿ ಯುಟಿ ಖಾದರ್ ತಂದೆ ಅದನ್ನು ಅವರ ಕೊಡುವ ಹಣವನ್ನು ಕರೆಕ್ಟ್ ಸರ್. ನಿಲ್ಲಿಸಿದ್ದಾರೆ. 20 ವರ್ಷ ಅಲ್ಲ, 20 ವರ್ಷದಿಂದ ಮಾಡಿದ್ರು ಇವರು. ಅದಕ್ಕೆ ಬೇಕಾಗಿ ಕೆಲಸ ಮಾಡ್ಲಿಕ್ಕೆ. ಅದನ್ನು ನಾವು ಸಹ ಹೇಳ್ತೇ ಇಲ್ಲ. ನಾವು ಸಹ ಅದಕ್ಕೆ ಅವ್ರ ಬೇಸರಾಗಿದೆ. ಅದ್ರ ಬಗ್ಗೆ ಏನಾದ್ರೂ ಕ್ರಮ ತಗೊಂಡಿದ್ದೀರಾ? ಯಾಕೆ ಮಾಡ್ಲಿಲ್ಲ? 20 ವರ್ಷದಲ್ಲ 30 ವರ್ಷದ ಏನು ಮಾಡ್ಲಿಲ್ಲ? ನೀವು ಇವರು ಮಾಡಿ. ಚುನಾವಣೆ ಬರುವಾಗ ಇವರಿಗೆ ಇದ್ರೆ ಇವರು ವಿರೋಧ ಪಕ್ಷದವರು ಮಾಡ್ಬೇಕಿತ್ತಲ್ಲ. ವಿರೋಧ ಪಕ್ಷ ಹೇಗೆ ಮಾಡುದು? ಯಾಕೆ ಮಾಡ್ಲಿಲ್ಲ? ಹೇಗೆ ಮಾಡುದು? ಆಡಳಿತ ಮಾಡ್ಬೋದಿತ್ತಲ್ಲ. ಶಾಸಕರು ಹೋರಾಟ ಇಲ್ಲ. ಹೋರಾಟ ಇಲ್ಲ ಸರ್. ಬಿಜೆಪಿ ಅವರು ಹೋರಾಟ ಮಾಡಲಿಲ್ಲ. ಬಿಜೆಪಿ ಹೋರಾಟ ಮಾಡ್ಲಿಕ್ಕೆ ಹೋರಾಟ ಮಾಡ್ಲಿಕ್ಕೆ ಅಂತ ಹೇಳ್ತೇನೆ. ಶಾಸಕರು ಯಾರಿದೆ? ಶಾಸಕರು ಯಾರಿದೆ? ನಾವು ನಾವು ಹೋಗಿದ್ದೇವೆ. ಒಂದು ನಿಮಿಷ. ನಿಮ್ಮ ಹತ್ರ ಅಲ್ಲ. SDP ಅವರು. ಅವ್ರು ಮಾಡ್ಲಿ. ನಾನು ಆಗ್ಲೇ ನಿಮ್ಗೊಂದು ಮಾತು ಹೇಳಿದೆ. ಈ ನಗರಸಭೆ ಒಳಗೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮೈತ್ರಿ ಆಡಳಿತ ಮಾಡಿ ಅದು ನಾನು ಅದೊಂದು ಮಾತು ಬಿಡಿ. ಎಲ್ಲಿ ಅಂತ ಯಾವ ರೀತಿಯಲ್ಲಿ ಮಾಡಿ ಅಂತ ಹೇಳಿ ಯಾವತ್ತು ಹಾಗೆ ನೀವು ನಿರಾಧಾರವಾಗಿ ಹೇಳ್ತಕ್ಕಂಥ ವಿಚಾರಗಳನ್ನು ಒಪ್ಪುವುದಿಲ್ಲ. ಬಿಜೆಪಿ ಕಾಂಗ್ರೆಸ್ ಯಾವ ರೀತಿಯಲ್ಲಿ ಇದೆ? ಯಾವ ಆಧಾರದಲ್ಲಿ ಇದೆ? ಅದನ್ನು ನಾವು ಮಾಡ್ಲಿಕ್ಕೆ ಒಪ್ಪಲಿಕ್ಕೆ ತಯಾರಿಲ್ಲ. ಅದೊಂದು ಯಾವ ಆಧಾರದಲ್ಲಿ ಕೆಲವು ಹೇಳ್ತೀರಿ? ವರ್ಷಗಳಿಂದ ಮಾಡಿ. ಬಂದಂತ SDP ಪಕ್ಷ ಆದ್ರೂ ಕೂಡ ಮಾಡಬಹುದಾಗಿತ್ತು. ಎಲ್ಲಿ ಮಾತಾಡ್ತೀರಿ? ನಂಬರ್ ಇತ್ತಲ್ಲ. ನಾವು ನೋಡಿ ನಾವು ನಮ್ಮ ಯಾರು ಮಾಡಿದ್ದಾರೆ? ಎಲ್ಲಿ ಮಾತಾಡಿದ್ದೀರಿ? ಸದಸ್ಯರಿರೋದು ಒಬ್ಬರು. ಸಾಕು ಮಾತಾಡ್ಬೋದಿತ್ತಲ್ಲ. ಅದ್ರ ಬಗ್ಗೆ ಒಂದ್ 2 ಸಲ ಧ್ವನಿ ಎತ್ತಿದ್ದಾರೆ. ಆ ಧ್ವನಿ ಎತ್ತಿದ್ದನ್ನ ಇವ್ರೇನ್ ಮಾಡಿದ್ರೆ ಇಲ್ಲ ಸರಿ ನೋಡಿ. ಮಾಡ್ತಾರೆ. ಈ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು 9 ಸದಸ್ಯರು ಹೋದರೆ ಇದು ನಾವು ನಿಮ್ಮಲ್ಲಿ ಭರವಸೆ ಕೊಡ್ತಾ ಇದ್ವಿ. ಅದ್ರ ಬಗ್ಗೆ ಮತ್ತು ಹೋರಾಟ ಮಾಡಿ ಅದನ್ನ ಕಾನೂನು ಕ್ರಮ ತಗೊಳ್ಳಿಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಹೋರಾಟ ಮಾಡಿ ನೀವು. ಅದನ್ನು ಮಾಡಿ ಇದ್ರೆ ನಾವು ಬೇಡ ಅಂತ ಹೇಳಿಲ್ಲ. ನೀವು ಆ ಪ್ರದೇಶದಲ್ಲಿ ಭ್ರಷ್ಟಾಚಾರ ಮಾಡೋದಕ್ಕೆ ನಾವು ಸಹ ವಿರೋಧವೇ.
ಭ್ರಷ್ಟಾಚಾರಕ್ಕೆ ನಾವು ಯಾವ ಭ್ರಷ್ಟಾಚಾರಕ್ಕೆ ರಾಜಕಾರಣ ಮಾಡೋ ಪ್ರಶ್ನೆ ಇಲ್ಲ. ಅದು ಕುಂಭ, ಭ್ರಷ್ಟಾಚಾರ. ಪ್ರಶ್ನೆ ಇಲ್ಲ. ಮನೆಗಳಿಗೆ ಹಾ. ಭ್ರಷ್ಟಾಚಾರ ಅಲ್ಲ ಮತ್ತೇನು? ಅದಕ್ಕೆ ಬೇಕಾಗಿಲ್ಲ Yes. ಅವು ಸರಿಯಾಗಿ Yes. ಅಲ್ಲ, ಅದಕ್ಕೆ ಬೇಕಾಗಿ ಸರಿಯಾಗಿದ್ದಕ್ಕೆ ನಾವು ಹಣವನ್ನು ಕೊಡುವ ನಿಲ್ಲಿಸಿದ್ದೇವೆ. ಇನ್ನೊಂದೇನಂದ್ರೆ ನೋಡಿ, ಈಗ ಹೇಳಿದ್ರು ನಾವು ಯುಟಿ ಖಾದರ್ ಖಾಲಿ ಯುಟಿ ಖಾದರ್ ಅವರ ಮುಖ ತೋರಿಸಿ ಮತ ಕೇಳುದಾ? ಇವ್ರ ಅಭಿವೃದ್ಧಿ ಒಂದು ಕಡೆ ಅಲ್ಲ, ಯುಟಿ ನಮ್ಮ ನಾಯಕರು ಅಲ್ಲ, ಯುಟಿ ಖಾದರ್ ನಮ್ಮ ನಾಯಕರು, ನಮ್ಮ ಶಾಸಕರು, ನಮ್ಮ ಮಂತ್ರಿಗಳು, ಮತ್ತೆ ಅವರನ್ನು ಮತ್ತೆ ಯಾರು ಹೇಳುದು? ಯುಟಿ ಖಾದರ್ ಅವರು ಅಭಿವೃದ್ಧಿ ಮಾಡಿದವರು, ಅದನ್ನು ನಾವು ಹಾಗೆ ಹೇಳ್ಬಾರ್ದು. ಕೊನೆಯದಾಗಿ ಒಂದು ಪ್ರಶ್ನೆ ಕೇಳ್ತೀನಿ. ಕೊನೆಯದಾಗಿ ಅದು ಪ್ರಶ್ನೆ ಅಲ್ಲ, ಮುಗಿಸ್ಬೇಕು. Conclusion ಈಗ ಬರ್ತದೆ. ಏನಂತ ಹೇಳಿದ್ರೆ, ಒಟ್ಟಾರೆಯಾಗಿ ಈ ಬಾರಿ ಚುನಾವಣೆಯಲ್ಲಿ ಬಿಜೆಪಿಗೆ ಯಾವ ರೀತಿ ಅಂದ್ರೆ ಎಲ್ಲ ಇದು ಅನುಕೂಲಕರವಾಗಿ ಪರಿಣಮಿಸ್ತದೆ, ಈ ಬಾರಿ ನಗರಸಭೆಯನ್ನ ಖಂಡಿತ. ಹಿಡಿತದೆ ಅಂತ ಹೇಳ್ತೀರಾ? ಖಂಡಿತ. ಹೇಗೆ ನೋಡಿ, ಈ ಬಾರಿ ಕೊನೆಯದಾಗಿ, ಸ್ಥಳೀಯ ಆಡಳಿತ ಚುನಾವಣೆ ಆಗಲು ಯಾವುದೇ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಸಾಧನೆ ಮೇಲೆ ಸ್ಥಳೀಯ ಆಡಳಿತ ಚುನಾವಣೆ ಆಗುವುದಲ್ಲ. ಅಲ್ಲಿ ವ್ಯಕ್ತಿಗತವಾಗಿ ಕೆಲಸ ಮಾಡತಕ್ಕಂಥ ಜನರಿಗೆ ಮೂಲಭೂತ ಸೌಕರ್ಯ ಕೊಡತಕ್ಕಂಥ ಸ್ಥಳೀಯ ಆಡಳಿತ. ಅದನ್ನು ಕೊಡ್ಲಿಕ್ಕೆ ಯಾವಾಗ ಕಾಂಗ್ರೆಸ್ 20-30 ವರ್ಷಗಳಿಂದ ವೈಫಲ್ಯತೆಯನ್ನು ಕಂಡನ್ನು ರೋಸಿ ಹೋಗಿ ಜನ ಏನಾಗಿದೆ ಅಂದ್ರೆ ಇವತ್ತು ಬದಲಾವಣೆಯನ್ನು ಕಾಯ್ತಿದ್ದಾರೆ. ಬದಲಾವಣೆ ಆಗಬೇಕು, ಅಲ್ಲಿ ಆಡಳಿತ ಬದಲಾವಣೆ, ಅದು ಭಾಜಪದ ಪರವಾಗಿ ವರದಾನವಾಗಿದೆ, ಬಿಜೆಪಿಗೆ ಆಡಳಿತವಾಗಿ ಬರ್ತದೆ ಅಂತ. ಸರ್, ಈಗ ನೋಡಿ ಸರ್, ಅಲ್ಲ ಉಳ್ಳಾಲ ಪ್ರದೇಶದಲ್ಲಿ ನಾವು ಹಲವಾರು ವರ್ಷಗಳಿಂದ ಕಾಣ್ತಿದ್ದ ಕಡಲ್ ಕೊರೆತ ಸಮಸ್ಯೆ. ಇದರ ಸಮಸ್ಯೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಕ್ಕೂ ಮಾಡಬಹುದಿತ್ತು. ಈಗ ನಾವು ಹೇಳ್ಬೇಕಾದ್ರೆ ರೆಕಮೆಂಡ್ ಮಾಡ್ಬೇಕಲ್ಲ, ನಿಮ್ಮ MLA ರೆಕಮೆಂಡ್ ಮಾಡ್ಬೇಕಲ್ಲ. MLA ಕೂತು ನಿದ್ರೆ ಮಾಡಿದ್ರೆ ಅಂತ ಮಾಡುದು? ವಿದೇಶದ ನೀತಿಯಲ್ಲಿ ಮಾಡ್ತೇವೆ. ಸ್ಥಳೀಯ ಶಾಸಕರ ಕೇಳಿದ್ರೆ ನಾವು ವಿದೇಶದ ನೀತಿಯಲ್ಲಿ ಮಾಡ್ತೇವೆ. ಯಾವ ವಿದೇಶದಲ್ಲಿ ಸಂಕ್ಷಿಪ್ತವಾಗಿ ಕೊನೆಯದಾಗಿ ಕೋಟಿಗಟ್ಟಲೆ ಹಣ ಆ ಕಡಲ್ ಕೊರತೆ ಸಮಸ್ಯೆಗೆ ಸುರಿತಾ ಇದ್ದಾರೆ. ನಿಮ್ಮ 9 ಮಂದಿ ಭ್ರಷ್ಟಾಚಾರ ಮುಖಾಂತರ ನಗರಸಭೆ ಒಳಗೆ ಇದ್ದು ಹೋರಾಟ ಮಾಡ್ತಾರೆ. ಹೌದು. ಸಂತೋಷ. ಮತ್ತೆ ಅವರು ಹೇಳಿದರು, ಮತ್ತೆ ಇದು ನಮ್ಮ ಶಾಶ್ವತ ಇದು ಕಡಲ್ಕೊರೆತದ ಇದರಲ್ಲಿ ಮೊದಲ ಹಂತ ನಮ್ದು ಕಂಪ್ಲೀಟ್ ಆಗಿದೆ. ಮೊದಲ ಹಂತದಲ್ಲಿ ನಾವು ಈಗ ಅದನ್ನು ಮಾಡಿ ಆಗಿದೆ. ಖಂಡಿತವಾಗಿ ಹೊಸ ಸಮಸ್ಯೆ ಸಂಬಂಧಪಟ್ಟ ಹಾಗೆ ಆಯ್ತು, ಕುಡಿಯುವ ನೀರಿನ ಸಮಸ್ಯೆ ಪಟ್ಟ ಹಾಗೆ, ತ್ಯಾಜ್ಯ ವ್ಯವಸ್ಥೆಗೆ ಸಂಬಂಧಪಟ್ಟ ಹಾಗೆ ಒಂದು ಕಾರ್ಯಕ್ರಮ ಹಾಕಿಕೊಳ್ತೀರಿ ಈ ಸಂದರ್ಭದಲ್ಲಿ? ಖಂಡಿತವಾಗಿ ನಾನು ಹೇಳ್ತೇನೆ, ವಿಶ್ವಾಸ ಇದೆ ಕಾಂಗ್ರೆಸ್ಗೆ. ಖಂಡಿತವಾಗಿಯೂ ನಾವು ಇವರು ಏನು ಖಂಡಿತವಾಗಿಯೂ ಯುಟಿ ಖಾದರ್ ಅವರೊಂದು ಸಾಧನೆ ಮತ್ತೆ ನಗರಸಭೆ ಮಾಡಿದ ಅಭಿವೃದ್ಧಿ ಎಲ್ಲ ಇದನ್ನು ತೆಗೆದುಕೊಂಡು ನಾವು ಈ ಸಮಯ ಚುನಾವಣೆಯಲ್ಲಿ ಒಂದು 23 ಕ್ಷೇತ್ರದಲ್ಲಿ ನಾವು ಈ ಒಂದು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಗೆಲ್ತದೆ. ಇದು ಆಗಲಿ 31 ಅಲ್ಲ, ಇವರು ಹೇಳ್ತಾರೆ ನೆನಸೆ ಖಂಡಿತವಾಗಿ. ಇದು ಈ ಹೊತ್ತಿನ ವಿಶೇಷ ನಿರಂತರ ಸುದ್ದಿ ಮನೋರಂಜನೆ ಮುಂದುವರೆತದೆ. ನೋಡ್ತಾ ಇರಿ. ನಮಸ್ಕಾರ.